ಅನುವರದೊಳಗೆ ಮಾರುತಿಯೂ ಅನುವರದೊಳಗೆ ಮಾರುತಿಯೂ ಇನಜಾತ ನೆಡೆಗಟ್ಟಿವನ ಜಾಕ್ಷಗೆರಗಿ ಚಂದನ ತುದಿಗೇರಿ ಕುಳ್ಳಿರಲು ಮೋಮೋ ಜನನಾಥ ಜನನಾಥನಾರಾಗಬೇಕೆಂಬ ಪ್ರಶ್ನೆಗೆ ಉತ್ತರವನ್ನರಸುತ್ತಾ ಹೊರಟ ಯಾನವಿದು. ಉತ್ತರೋತ್ತರವನ್ನು ಸಾಧಿಸುವ ಹಂಬಲ ಇದ್ದದ್ದರಿಂದಲೇ ಹುಟ್ಟಿನಿಂದ ಹಗೆಗಳಾಗಿಯೇ ಪರಿವರ್ತಿತರಾದ ಪಾಂಡವ ಪಂಚಕರನ್ನು ಪ್ರಾಣ ಸಹಿತವಾಗಿಯೇ ನಿಗ್ರಹಿಸದ ಹೊರತಾಗಿ ಪೀಠ ಏರುವುದಿಲ್ಲ ಅಂತ ಕುರುಧಾರಿಣಿಯನ್ನಾಳುವ ಮಹತ್ವಾಕಾಂಕ್ಷೆ ಹೊಂದಿದ ಕೌರವ ನಿರ್ಣಯಿಸಿತು. ದಿನ 18 ಆಯಿತು ಯುದ್ಧ ತೊಡಗಿ. ಅಸಾಮಾನ್ಯ ಸಾಮರ್ಥ್ಯದಿಂದ ಮೆರೆದಾಡಿದ ಭೀಷ್ಮರನ್ನು ಮೊದಲುಗೊಂಡು ದ್ರೋಣರು, ಕರ್ಣ, ಶಲ್ಯರು ಪ್ರತಿಯೊಬ್ಬರೂ ನಿಗ್ರಹಿತರಾದ ವೇಳೆಯಲ್ಲಿ ಹತಪ್ರಭವಾದಂತಹ ಸೇನೆಗೆ ಧೃತಿ ತುಂಬುತ್ತಾನ ಯುದ್ಧವನ್ನು ಮುನ್ನಡೆಸುವುದಕ್ಕೆ ಶಕ್ತಿ ಮೀರಿ ಯತ್ನಿಸಿದೆ. ಪ್ರಳಯಾಂತಕ ಪರಾಕ್ರಮದ ಮೂಲಕವಾಗಿ ಕೌರವ ಪಾಳೆಯದ ಮೈಮೇಲೆರಗಿ ಬರುವಂತಹ ಭೀಮಾರ್ಜುನರ ವಿಕ್ರಮದ ವಿಶಿಖೆ ಅದಕ್ಕೆ ತಾವೀಡಾಗಬಾರದೆಂಬ ಪ್ರಜ್ಞಾ ಜಾಗೃತಿಯಿಂದ ಪಲಾಯನವಾದರೂ ಸರಿ ಬದುಕಲ್ಲಿ ಬೇಕಾದದ್ದನ್ನು ಬೇಡಿಯೋ ಅಥವಾ ಹುಡುಕಿಯೋ ಹೊಂದುವುದಕ್ಕಾಗುತ್ತದೆ, ಒಮ್ಮೆ ಬದುಕಿದರೆ ಸಾಕು ಅಂತ ಹಿಮ್ಮುಖರಾದಂತಹ ಸೇನೆಗೆ ಅಭಯ ನೀಡುತ್ತಾ ಏಕಕಾಲದಲ್ಲೇ ಶಕ್ತಿ ಮೀರಿ ವಿಪಕ್ಷದ ಪಾಳೆಯದಲ್ಲಿ ಉಳಿದಂತಹ ಅನೇಕ ಯೋಧರನ್ನು, ಪಡುಭಟರನ್ನು ಹೊಡೆದುರುಳಿಸ್ತಾ ಮತ್ತೆ ಭೀಮನಿಗೆ ಎದುರಾದಾಗ ಇಲ್ಲ ಸ್ವಪಕ್ಷದ ಈ ವರ್ತನೆ ಉಂಟು ಮಾಡಿದ ಕಳವಳವೇ ಕಾರಣವಾಗಿ ಮಾನಸಿಕ ಸ್ಥೈರ್ಯವು ಉಡುಗಿ ಹೋಗಿ ಮೇಲುಗೈ ಅಸಾಧ್ಯ ಅಂತಿದ್ದಾಗ ಅನ್ಯ ಉಪಾಯವನ್ನು, ತಂತ್ರವನ್ನು ಅವಲಂಬಿಸಿದೆ. ವಿಪಕ್ಷದ ನೇತಾರನಾದ ಧರ್ಮಜನನ್ನೇ ಹಿಡಿದು ಬಡಿದರೆ ಅವರ ಸ್ಥೈರ್ಯವು ಉಡುಗುತ್ತದೆ. ನನಗೆ ಸುಧಾರಿಸಿಕೊಳ್ಳುವುದಕ್ಕೆ ಅಲ್ಪಾವಧಿಯಾದರೂ ಸಿಗುತ್ತದೆ ಅಂತ ಧರ್ಮಜನ ಮೇಲೆ ಕೈ ಮಾಡುವುದಕ್ಕೆ ಹೊರಟ್ರೆ ಅದೆಲ್ಲಿಂದ ಗಮನಿಸಿದನೋ ಭೀಮಸೇನ ನಿಲ್ಲು ಅಂತ ಬೆನ್ನಟ್ಟಿ ಬರ್ತಾ ಇದ್ದಾನಲ್ಲ. ಇಲ್ಲ ಭೀಮ ಪರಾಕ್ರಮಕ್ಕೆ ಈಗ ಎದುರಾದರೆ ಭವಿಷ್ಯದ ಪ್ರತೀಕ್ಷೆಯನ್ನು ಪರಿಪೂರ್ಣವಾಗಿ ಕಳೆದುಕೊಳ್ಳಬೇಕಾಗುತ್ತದೆ ಎಂಬುದರಿಂದಲೇ ರಣದಲ್ಲಿ, ರಾಜನೀತಿಯಲ್ಲಿ ಹಿಂದಡಿಡುವುದು ಕೂಡ ಮುನ್ನಡೆಗೆ ಸಹಾಯವಾಗುತ್ತದೆ ಎಂಬುದನ್ನು ನೆನಪಿಸ್ತಾ ಈಗಿರುವುದಕ್ಕಿಂತ ಅಧಿಕ ಪರಾಕ್ರಮದಿಂದ ಮುನ್ನಗ್ಗುವುದಕ್ಕಾಗಿ ಈಗ ಹಿಂದೆ ಸರಿಯುವುದು ಲೇಸು ಅಂತ ಹಿಮ್ಮುಖನಾಗಿ ರಣಮಂಡಲದಲ್ಲಿ ಯಾರಿಗೂ ಕಾಣದಂತೆಯೇ ನಾ ಗುಪ್ತನಾಗಬೇಕೆಂಬ ಬಯಕೆಯಿಂದ ಹಿಂದೆ ಸರಿಯುವುದಕ್ಕೆ ತೊಡಗಿದರೆ ನನ್ನನ್ನು ಯಾರೂ ಕಾಣದೆಯೇ ಉಳಿಯಬಹುದು. ಆದರೆ ನಾನೆಸಗಿದ ಕೃತ್ಯದ ಪರಿಣಾಮ ನಾನು ಕಾಣದೇ ಉಳಿಯುವುದಕ್ಕಾಗುತ್ತದೆಯೇ? ಇದನ್ನೆಲ್ಲ ಕಂಡು ಸಂತಾಪದಿ ಅಕಟ ಕುರು
ತನ್ನಯ್ಯ ಭಾಗ್ಯವೆನುತಾಗ ಬರಿದಿನ್ನಿವರೊಳು ನಾ ಕಾದಲೇಕೆ ಬರಿದೆ ಇನ್ನಿವರೊಳು ನಾ ಕಾದಲೇಕೆನುತ ಒಳ ಸರಿದನು ಮನದಿ ಚಿಂತಿಸುತ್ತ ಕುರುರಾಯನಿದೆನಿಲ್ಲ ಕಂಡು ಸಂತಾಪದಿ ಕುರು ಜನಪದಕ್ಕೆ ರಾಯನೆನಿಸಬೇಕು ಅಂತ ತೊಡಗಿದ ಧುರದಲ್ಲಿ ವಿಪಕ್ಷದ ತಂತ್ರ ಪ್ರತಿತಂತ್ರಗಳಿಗೀಡಾಗಿ ಹತರಾದಂತಹ ಸ್ವಪಕ್ಷೀಯರ ಕಳೆಯವರವನ್ನು ಉತ್ತರಿಸ್ತಾ ಸಾಗುತ್ತಾ ಇರುವಾಗ ಹೇಳುವವರು ಹೇಳಿ, ಕೌರವನಿಗೆ ಮನಸ್ಸೇ ಇಲ್ಲ, ಅದರೊಳಗೊಂದು ಭಾವಕೋಶ ಇಲ್ಲ, ಮರುಗುವಿಕೆ ಎಂಬ ಪ್ರಕ್ರಿಯೆ ಅವನಿಗೆ ಅಪರಿಚಿತ ಅಂತ ಆಡ್ಲಿ. ಆದರೆ ನಾ ತುಳಿತಾ ಇರುವುದು ನನಗಾಗಿ ಪ್ರಾಣ ತೆತ್ತವರ ಕಳೇವರವನ್ನು ಅಂತ ನನಗೆ ಗೊತ್ತು. ರನ್ನಗಂಬಳಿಯಲ್ಲೇ ನಡೆದಭ್ಯಾಸ ಇರುವ ನನಗೆ ಆಪ್ತರಾದವರ ಇಷ್ಟರೆನಿಸಿದವರ ಶವಗಳೇ ಇವತ್ತು ಹಾಸಾಗಿ ಹೋಗಿದೆ ಅಂತ ಗೊತ್ತು. ವಜ್ರಸ್ತಂಭಗಳಿಂದ ಆವೃತವಾದ ಅರಮನೆಯಲ್ಲಿ ಸಂಚಲಿಸ್ತಾ ಇದ್ದ ಕೌರವ ಬಿದ್ದ ಹೆಣಗಳ ರಾಶಿ, ರಕ್ತ ಮಜ್ಜೆ ಮಾಂಸಗಳಿಂದ ಆವೃತವಾದಂತಹ ಈ ಧರಾತಲದಲ್ಲಿ ಇದನ್ನೇ ಸೌಧವಾಗಿಸಿಕೊಂಡು ಮಧ್ಯದಲ್ಲಿ ಸಾಗಿ ಹೋಗ್ತಾ ಇದ್ದೇನೆ ಅಂತ ಅರ್ಥ ಆಗ್ತದೆ. ಮೇಲೆ ಊಲಿಡುತ್ತಿರುವಂತಹ ವಿಕಾರ ಸ್ವರಗಳನ್ನು ಹೊರಡಿಸ್ತಾ ಇರುವ, ಅಲ್ಲ ಸುತ್ತಲೂ ಪರಿವೃತವಾಗಿರುವಂತಹ ಖಗಮೃಗಾದಿಗಳೇ ಇವತ್ತು ಶುಭ ಶೋಭಾನೆಯನ್ನು ಹಾಡುತ್ತಾ ಉಂಟು ಎಂಬುದು ನನ್ನ ಅರಿವಿಗೆ ಬರ್ತಾ ಉಂಟು. ಸ್ವಪಕ್ಷದವರಿಗೆ ಬಂದ ಈ ದಯನೀಯ ಅವಸ್ಥೆಗೆ ಮರುಗದಿರುವಂತಹ ಕಟುಕನೇನೂ ಅಲ್ಲ ಕುರುರಾಯ. ನನ್ನಲ್ಲಿರುವ ಗುಣಗಣಗಳನ್ನು ಮಾನಿಸಿ ನೀನೇ ನಮಗೆ ರಾಯ ಅಂತ ಅಂಗೀಕರಿಸುವ ಜನಪದ ಇಲ್ಲದ ಯಾರೂ ರಾಜನೆನಿಸಲಾರ. ಅಭಿಷೇಕ ಇಲ್ಲ, ಕಿರೀಟ ಧಾರಣೆ ಇಲ್ಲ, ದಂಡಧರತ್ವ ಇಲ್ಲ. ಕುರುರಾಯ ಯಾರು ಅಂತ ಕುರುಧಾರಿಣಿಯಲ್ಲಿ ಯಾವ ಹುಡುಗನಲ್ಲಿ ಕೇಳಿದರೂ ಧೃತರಾಷ್ಟ್ರ ಅಂತ ಉತ್ತರ ಅಲ್ಲ. ರಾಜಸೂಯ ಮಾಡಿದ ಧರ್ಮಜನತ್ತೂ ಬೆಟ್ಟು ತೋರುವುದಿಲ್ಲ, ಕೌರವನನ್ನು ತೋರಿಸ್ತಾರೆ. ಇದು ಹುಟ್ಟಿನಿಂದ ಇಲ್ಲಿಯ ತನಕ ತೋರಿದ ಪ್ರವೃತ್ತಿಯ ಫಲಿತ. ಕೆಟ್ಟದ್ದು ಕಾಣುವವರಿಗೆ ಅದು ಮಾತ್ರ ಕಾಣುತ್ತದೆ. ಆದರೆ 11 ಕ್ಷೋಹಿಣಿ ನಮ್ಮದಾಗಿದ್ದರು, 7 ಕ್ಷೋಹಿಣಿಯಲ್ಲಿದ್ದರು. ಯಾಕೆ ಬಂತಿ ಪರಿಭವ ಅಂತ ಕೇಳಿದರೆ, ರಣದ ವಿದ್ಯಮಾನ ಕುರುಪಾಂಡವರ ಬದುಕಿಗೆ ರೂಪಕದಂತ ಉಂಟು. ಕೌರವ ಕೊಟ್ಟ ವಿಷ ಕಾಣ್ತದೆ ಲೋಕಕ್ಕೆ, ಭೀಮ ಅಲುಗಿಸಿದ ಮರದ ಬುಡ ಕಾಣುವುದಿಲ್ಲ. ಕೌರವ ಕಟ್ಟಿದ ಅರಗಿನಾಲಯ ಕಾಣ್ತದೆ ಲೋಕಕ್ಕೆ. ಬೆಂಕಿ ಇಟ್ಟು ಪಾಂಡವರು ಕೊಂದಂತಹ 6 ಮಂದಿ ಅವರ ಶವ ಕಾಣುವುದಿಲ್ಲ. ಕೌರವ ರಾಕ್ಷಸರ ಜೊತೆಯಲ್ಲಿ ಮೈತ್ರಿ ಬಂಧವನ್ನು ಮಾಡಿ ಅಲಂಬುಷ ಅಲಾಯುಧಾದ್ಯರ ಸಹಾಯವನ್ನು ಪಡೆದದ್ದು ಕಾಣ್ತದೆ. ತ್ರಿಗರ್ತದ ಶಂಸಪ್ತಕರೇ ಮೊದಲಾದಂತಹ ಯೋಧರನ್ನು ಸಹಾಯಿಗಳಾಗಿ ಹೊಂದಿದ್ದು ಕಾಣ್ತದೆ. ಭೀಮ ಹಿಡಿಂಬೆಯ ಜೊತೆಯಲ್ಲಿ ಮದುವೆ ಮಾಡಿಕೊಂಡು ಘಟೋತ್ಕಜಾದಿ ರಾಕ್ಷಸ ಸಂತಾನವನ್ನು ಹೊಂದಿ ಇದೇ ಧರ್ಮಯುದ್ಧ ಅಂತ ಅವರು ಕರೆದ ಯುದ್ಧದಲ್ಲಿ ವಿನಿಯೋಗಿಸ್ತಾ ಇರುವುದು ಕಾಣುವುದಿಲ್ಲ. ಅನ್ಯಾಯ, ಅಕ್ರಮ, ಅನಾಚಾರ, ಅಧರ್ಮಗಳನ್ನು ಆಚರಿಸುವಲ್ಲಿ ದೀಕ್ಷೆ ಹೊಂದಿದವ ಕೌರವ ಅಂತ ಹೇಳುವುದಕ್ಕೆ ಲೋಕಕ್ಕೆ ಹೇಸಿಗೆ ಇಲ್ಲ. ಭೀಷ್ಮರ ಶಿಬಿರ ಹೊಕ್ಕು ಯಾರು ಹೊಡೆಯಬೇಕು, ಹೇಗೆ ಹೊಡೆಯಬೇಕು ಅಂತ ಕೇಳಿ ಹೊಡೆದಂತಹ ಶಿಖಂಡಿ ಕೃತ್ಯವನ್ನೆಸಗಿದಂತಹ ಪಾರ್ಥವಿಕ್ರಮ ಅವರಿಗೆ ಕಾಣುವುದಿಲ್ಲ.
ಆ, ಅಭಿಮನ್ಯುವನ್ನು ಕೊಂದದ್ದನ್ನು ಅನ್ಯಾಯ ಅಂತ ಆಡ್ತಾರೆ. ಆಯುಧ ವಿಹೀನನಾದಂತಹ, ಶಸ್ತ್ರಘಾತಕ್ಕೊಳಗಾಗುವ ಯಾವ ಅರ್ಹತೆಯೂ ಇಲ್ಲದ ಸ್ಥಿತಿಯಲ್ಲಿದ್ದ ಆಚಾರ್ಯ ದ್ರೋಣರು, ಬ್ರಾಹ್ಮಣವರೇಣ್ಯರು, ಅವರನ್ನು ಗುರುಗಳು ಅಂತ ಮಾನಿಸಿದವರ ಕಣ್ಕಾಪಿನಲ್ಲೇ ಅವರ ತಲೆ ಕಡಿದ ದೃಷ್ಟದ್ಯುಮ್ನ ಇವತ್ತು ಸೇನಾಧಿಪತಿ ಅಂತ ಮಾನಿತನಾಗಿದ್ದಾನೆ. ಆ, ರಥ ಹೂತು ಹೋದ ಸ್ಥಿತಿಯಲ್ಲಿ ಮೇಲೆತ್ತುವುದಕ್ಕೆ ಹರಸಾಹಸ ಪಡ್ತಾ ಇರುವ ಕರ್ಣನಿಗೆ ಆ, ಬಾಣ ಹೊಡೆದ ಪಾರ್ಥ ಅವನ ಬೆನ್ನ ಹಿಂದೆ ಇದ್ದರೂ ಕೂಡ ಇವತ್ತು ಲೋಕದ ಮುಂದೆ ಅವನು ವಿಕ್ರಮಿಗಳಿಗೆ ನಾಯಕನಾಗುವ ತ್ರಿಲೋಕ ವಿಜಯಿ. ಸಂತಾಪ ಆಗುವುದು ಯಾಕೆ ಅಂದರೆ, ವೀರೋಚಿತವಾದ ಸೋಲನ್ನಾದರೂ ಹೊಂದಿದರೆ ಮನಸ್ಸಿಷ್ಟು ಮರುಕ ಪಡ್ತಿರಲಿಲ್ಲ. ಸಾವು ನೋವು ಯುದ್ಧದಲ್ಲಿ ಸಂಭಾವ್ಯವೇ, ಗೊತ್ತಿಲ್ಲದೆ ರಣವೀಳೆಯ ಕೊಟ್ಟದ್ದಲ್ಲ ಕೌರವ. ಆದರೆ ಧರ್ಮ 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 ಅಂತ ಹೇಳಿದ ಪಾಂಡವರ ಧರ್ಮವನ್ನು ಪಾಂಡವ ಪಾಳೆಯದವರು ನಂಬಿದ್ದಕ್ಕಿಂತ ಹೆಚ್ಚು ನಮ್ಮ ಪಕ್ಷದವರು ನಂಬಿದರು. ಪಾಂಡವರು ಧರ್ಮಾತ್ಮರು, ಅಧರ್ಮ ಯುದ್ಧ ಮಾಡುವುದಿಲ್ಲ ಅಂತ. ಇವತ್ತು ನನ್ನ ಸೋಲಿಗೆ ಕಾರಣ ಆದದ್ಯಾವುದು? ಪಾಂಡವರು ಧರ್ಮಾತ್ಮರೆಂಬ ನಮ್ಮ ಪಕ್ಷದವರ ನಂಬುಗೆ ಕುರುರಾಯನ ಸೋಲಿಗೆ ಕಾರಣವಾದದ್ದು. ಅದಲ್ಲ ಅಂತಾದರೆ ನಾನು ಸೋಲಿಸಿದ್ದು ಅಲ್ಲ, ನಮ್ಮವರ ವಿಕ್ರಮ ಕೊರತೆಯಾಗಿ ನಾವು ಸೋತದ್ದು ಅಲ್ಲ. ವಿಪಕ್ಷದಲ್ಲಿ, ಶತ್ರು ಪಕ್ಷದಲ್ಲಿ ಅತಿಶಯವಾದ ನಂಬುಗೆ ಇಟ್ಟದ್ದೇ ನಮ್ಮ ಸೋಲಿಗೆ ಮೂಲಾಧಾರವಾದದ್ದು, ನಮ್ಮ ಬುಡ ಕಡಿದು ಹಾಕಿದ್ದು. ಮರುಗೇನು ಪ್ರಯೋಜನ? ನಮ್ಮ ಭಾಗ್ಯ. ಯತ್ನ ಎಷ್ಟು ಮಾಡಿದ್ರೇನು ಫಲಿಸುವುದಿಲ್ಲ ಅಂತ ಸ್ಪಷ್ಟ. ತೊಡಗುವಾಗ ಇದ್ದ ಧೋರಣೆಯೇ ಬೇರೆ. ಯತ್ನೇ ಕೃತೆ ಯದಿನ ಸಿದ್ಧತಿ ಕೋತ್ರ ದೋಷ ದೈವಂ ನಿಹತ್ಯ ಗುರು ಪೌರುಷಮಾತ್ಮ ಶಕ್ತಿಯ. ನಮ್ಮ ಕರ್ಮದಿಂದ ಪ್ರಾಪ್ತವಾದ ವಿಪರೀತ ಪರಿಸ್ಥಿತಿಯನ್ನು, ಪೌರುಷವನ್ನು ಮುಂದಾಗಿಸಿ ಹನನ ಮಾಡ್ತಾ ನಿನ್ನ ಬದುಕಿನ ಮಾರ್ಗ ಮಾಡಿಕೋ ಎಂಬ ವೀರೋಕ್ತಿಗೆ ಮನ್ನಣೆ ಕೊಟ್ಟು ಬದುಕುವುದಕ್ಕೆ ಹೊರಟಂತಹ ಕೌರವ ಪಾಳೆಯವನ್ನು ಹತಾಶರನ್ನಾಗಿಸುವುದಕ್ಕೆ, ನಿಸ್ತೇಜರನ್ನಾಗಿಸುವುದಕ್ಕೆ ಧರ್ಮದ ಮುಖವಾಡ ತೊಟ್ಟಂತಹ ಪಾಂಡವರಿಗೆ ಸಾಧ್ಯ ಆಗಿರಬಹುದು. ಆದರೆ ಕೌರವ ಕೈಗೆತ್ತಿಕೊಂಡದ್ದನ್ನು ಧರೆಗೆಸೆಯುವಂತೆ ಮಾಡುವಲ್ಲಿ ಇನ್ನೂ ಪಾಂಡವರು ಪರ್ಯಾಪ್ತರಾಗಲಿಲ್ವಲ್ಲ. ಇದ್ದ ಒಂದು ಗದೆ ಸಾಲದ ನಮಗೆ. ಕರದ ಗದೆಯೋ ಪೆಗಳುಳ್ಳಂತ ಸುಯೋಧನು ಕರದ ಗದೆಯೋ ಪೆಗಳುಳ್ಳಂತ ಸುಯೋಧನು ಪರಿವುತಿಗ ರಕ್ತದೋ ಕುಣಿಯ ಕೆಮ್ಮಡುವನು ಇದು ರಕ್ತವಲ್ಲ, ನನ್ನ ಅಭಿಷೇಚನಕ್ಕಿದ್ದ ತೀರ್ಥವಾರಿ ಅಂತ ತಿಳಿಯುತ್ತೇನೆ. ಪರಿಮುತಿಗ ರಕ್ತದೋ ಕುಳಿಯ ಕೆಮ್ಮಡುವನು ಉತ್ತರಿಸುತ್ತ ರಣಧಾರುಣಿಯೊಳೋರು ಬರುತ್ತಿದ್ದನು. ರಣಧಾರುಣಿಯೊಳೋರನೆ ಬರುತ್ತಿದ್ದನೇನೆಂಬೆನು ಅದ್ಭುತವನು. ಕರದ ಗದೆಯೋ ಪೆಗಳುಳ್ಳಂತ ಸುಯೋಧನು ಬರುತ್ತಿದ್ದನೇನೆಂಬೆ ಅದ್ಭುತವನು.
ಕೌರವನೊಳಗೆ ಇನ್ನೂ ಜ್ವಜ್ವಲ್ಯಮಾನವಾಗಿ ಉರಿಯುತ್ತಾ ಇರುವ ವಿಕ್ರಮಾಗ್ನಿಗೆ ನಿದರ್ಶಕವಾಗಿ ಕರದಲ್ಲಿರುವ ಗದೆಯನ್ನು ಯತ್ನಪೂರ್ವಕ ಹೆಗಲಲ್ಲೇ ಧರಿಸಿಕೊಂಡು ಹೊರಟವನು. ನೆಲಕ್ಕಾಗಿ ಅಲ್ಲ ಛಲಕ್ಕಾಗಿ ಎಂಬ ನನ್ನ ಘೋಷವಾಕ್ಯ ಇಂದು ಕುರುಧಾರಿಣಿಯಲ್ಲಿ ಬಹುಜನಪ್ರಿಯ. ನೆಲಕ್ಕೆ ಅಧಿಕಾರಿಯಾಗುವುದಕ್ಕಾಗಿಯೇ ನನ್ನ ಹುಟ್ಟಿಗಾಗಿ ನನ್ನ ಅಪ್ಪ ಅಮ್ಮನಿಂದ ತೊಡಗಿ ಆಚಾರ್ಯ ಭೀಷ್ಮರ ತನಕ ಯಾರೆಲ್ಲ ಶ್ರಮಿಸಿದರೋ ಅವರ ಸಂಕಲ್ಪವನ್ನು ಭಗ್ನಗೊಳಿಸುವ ಪಾಂಡವರ ತಂತ್ರಪರತೆಯನ್ನು ನಾ ವಿರೋಧಿಸ್ತೇನೆ ಛಲದಿಂದ ಅಂತ ಆಡಿದ್ದೆ. ಈಗ ಅದಲ್ಲ, ಆ ಛಲಕ್ಕೆ ಹೊಸ ಆಯಾಮ ಸಿಕ್ಕಿದೆ. ಗರ್ಭ ಧರಿಸಿದ್ದು ನನ್ನ ಅಮ್ಮ ಮೊದಲಾದರೂ ಕುಂತಿಯೇ ಮೊದಲು ಹೆರುವಂತೆ ಮಾಡಿದ ಆ ದೈವ ನಿರ್ಣಯ ಏನುಂಟು, ಕೊನೆಯುಸಿರಿರುವ ತನಕ ಅದನ್ನು ವಿರೋಧಿಸ್ತಾ ಸಾಗುವ ಛಲ ಒಳಗಿಂದ ಜಾಗೃತವಾಗುತ್ತಾ ಉಂಟು. ನಿತ್ತದ್ದು ಕುರುಕ್ಷೇತ್ರದಲ್ಲಿ ಕೌರವ ಯಜ್ಞಾರ್ಥವಾಗಿ ಉತ್ತ ಭೂಮಿಯಲ್ಲಿ ತನಗೆ ಬೇಕಾದ ಧರ್ಮದ ಬೆಳೆ ತೆಗೆಯುವುದಕ್ಕೆ ಹೊರಟ ಕುರುನಾಮಕನಾದ ನಮ್ಮ ವಂಶದ ಮೂಲ ಪುರುಷನ ಆ ಕರ್ತೃತ್ವ ಇಂದು ಪ್ರಚೋದಕವಾಗಿ ಪರಿಣಮಿಸಿದೆ. ನೋಡೋಣ, ಬೆಳೆ ನನಗೂ ತೆಗೆಯಬೇಕು. ಬೆಳೆ ತೆಗೆಯುವ ಪ್ರಕ್ರಿಯೆಯಲ್ಲಿ ಹುಟ್ಟಿದ್ದನ್ನು ಅನುಭವಿಸುವುದಕ್ಕೆ, ಹುಟ್ಟಿದ ಬೆಳೆಯನ್ನು ಅನುಭವಿಸುವುದಕ್ಕೆ ಬೆಳೆದ ಕೃಷಿಕ ನಿಲ್ಲದೆ ಹೋದೀತು. ಆದರೆ ಹುಟ್ಟಿದ್ದನ್ನು ಲೋಕ ಉಣ್ಣುವುದು ಸತ್ಯ ತಾನೆ. ಕೌರವ ನಿಮಿತ್ತಕವಾಗಿ ಕುರುಧಾರಿಣಿಯಲ್ಲಿ ಹುಟ್ಟಿದ ಬೆಳೆಯ ಸ್ವಾದ ಎಷ್ಟು ಅಂತ ಅರಿಯಬೇಕಾದದ್ದು ಅನಿವಾರ್ಯವಾದದ್ದರಿಂದ ವಿಪರೀತ ಪರಿಸ್ಥಿತಿಯಲ್ಲಿ ವಿಷಮ ಪರಿಣಾಮವನ್ನುಂಟು ಮಾಡ್ತಾ ಇರುವ ಈ ಸನ್ನಿವೇಶಗಳಿಗೆ ಧೃತಿಗೊಂಡದೆ. ಮತ್ತೆ ನವಚೈತನ್ಯವನ್ನು ನನ್ನಲ್ಲೇ ಜಾಗೃತಗೊಳಿಸುವ ಹಂಬಲವನ್ನು ಹೊತ್ತು ಏಕಾಕಿಯಾಗಿ ಹೋಗ್ತೇನೆ ಅಂತ ಯಾರಿಗೆ ಕಂಡ್ರು? ಒಬ್ಬ ಕೌರವನ ಜೊತೆಯಲ್ಲಿ 99 ಮಂದಿ ತಮ್ಮಂದಿರ ಸಾವಿಗೆ ಪ್ರತೀಕಾರ ತೀರಿಸುವುದಕ್ಕೆ ಹವಣಿಸುವ ಗದಾದಂಡ ಉಂಟು 100 ಕೌರವರೊಗ್ಗೂಡಿ ಒಬ್ಬ ಕೌರವನಲ್ಲಿದ್ದಾನೆ ಈ ಕಾಲದಲ್ಲಿ. ಸರಿ, ನೋಡುವ. ಭೀಮ ವಿಕ್ರಮ ಬೆದರಿಸುವ ಬಗೆ ಹೇಗೆ ಅಂತ ನೋಡಬೇಕು ನನಗೆ. ತಂತ್ರ ಅವರು ಮಾಡಿದ್ದಾರೆ. ಕೆಡ ಹಾಕುವುದಕ್ಕೆ ಹೊರಟ ಆನೆಯ ಕಾಲ ಮಧ್ಯದಲ್ಲಿ ನುಸುಳಿ ಕಾದಾಟ ನಡೆಸಿದಂತಹ ಯೋಧರಲ್ವೋ ವಿಪಕ್ಷದಲ್ಲಿಡುವುದು. ಶತಸಹಸ್ರ ಗಜತ್ರಾಣಿಯಾದ ಅಲ್ಲ, ದಶಸಹಸ್ರ ಗಜತ್ರಾಣಿಯಾದ ಭೀಮಸೇನನ ಮಧ್ಯದಲ್ಲಿ ನುಸುಳಿ ಮದದಾನೆಯಂತಿರುವ ಅವನ ಕುಂಭಸ್ಥಳ ಪೇಡನ ಮಾಡುವುದಕ್ಕೆ ಸಾಧ್ಯವೋ ಅಂತ ನೋಡುವುದಕ್ಕೆ ಹೊರಟ ನನ್ನ ಈ ಅಭಿಯೋಗ ನಿಲ್ಲುವುದಿಲ್ಲ. ರಕ್ತದ ಹೆಮ್ಮಡುವನ್ನು ಉತ್ತರಿಸ್ತಾ ಇದ್ದೇನೆ. ನಿಷ್ಪಾಂಡವ ಪೃಥ್ವಿ ಸಿದ್ಧವಾಗದ ಪೀಠ ಏರುವುದಿಲ್ಲ ಅಂತ ನಿಂತ ಕೌರವನಿಗೆ ಅನ್ಯ ತೀರ್ಥಕ್ಷೇತ್ರದ ಪುಣ್ಯವಾರಿಗಳು ಬೇಡ ಪಟ್ಟಾಭಿಷೇಚನಕ್ಕೆ. ಇದು ಸ್ವಾಭಿಮಾನ ತಮ್ಮ ರಕ್ತವನ್ನು ಚೆಲ್ಲಿದ ಯೋಧರ ಹೆಮ್ಮಡುವೆ ನನಗೆ ತೀರ್ಥವಾರಿ ಎಂಬ ಭಾವದಿಂದ ತೀರ್ಥಾಟನೆ ಮಾಡಿ ಸಿಂಹಾಸನ ಏರುವುದಕ್ಕೆ ಹೊರಟಿದ್ದೇನೆ ಎಂಬ ಅಚಲ ವಿಶ್ವಾಸದಿಂದ ಅಲ್ಪಾವಧಿ ಪಾಂಡವರಿಂದ ದೂರ ಉಳಿದು ಪೂರ್ವಾಧಿಕ ಶಕ್ತಿಯಿಂದ ಅವರ ಮೈ ಮೇಲೆ ಬೀಳುವುದಕ್ಕೆ ತಂತ್ರವನ್ನು ಯೋಚಿಸಿದ್ದೇನೆ. ಅದನ್ನು ಯೋಜನೆಯಾಗಿಸಬೇಕು, ಅನುಷ್ಠಾನಕ್ಕೆ ತರಬೇಕು. ಸಾಗುತ್ತೇನೆ, ಪೂರ್ವಾಭಿಮುಖವಾಗಿ ಸಾಗಿ ಹೋಗ್ತೇನೆ. ತರುವ ಗುರುಕುಲನಾಥನನು ಕಾಣುತ್ತ ಸಂಜಯ ನೋತು ಮನದೊಳು ಚಿಂತಿಸುತ್ತ ಕಾಲ್ಗಿರಗಿ ಬೆಸಗುಳ್ಡ ಧಾತುಗೆಡದೆ ಐತರುತ್ತಾನೆ ಸುಯೋಧನ. ಈ ಅಪಾರ
ಸಂಪೂರ್ಣವಾದಂಥ ವಿಶ್ವಾಸ ನಮ್ಮ ಪಾಲಿಗಿತ್ತು. ಯಾಕೆಂದರೆ ಹೊರಡುವಾಗಲು ಧಾತು ಗೆಡದೆ ಕುರುಮಂಡಲಕ್ಕೆ ಹೊರಟು ನಿಂತವನಲ್ವೇ. ಅಷ್ಟಲ್ಲದೆ 11 ಅಕ್ಷೋಹಿಣಿ ಸೇನೆಯನ್ನು ಬಲಿದ ಮಹಾನ್ ಸಾಹಸಿ ಅಲ್ವೇ. ಆದ ಕಾರಣದಿಂದ ಈ ನಿರೀಕ್ಷೆ, ಈ ಆಶಯ ನಮ್ಮಂತಹ ಹಿರಿಯರ ಒಡಲಾಳದಲ್ಲಿ ಇದ್ದರೆ ಅಸಹಜವೋ ಅತಿಶಯೋಕ್ತಿಯೋ ಏನೂ ಅಲ್ವಲ್ಲ. ಆದರೆ ಗವಲ್ಗಣ ಪುತ್ರನಾಗಿ ಇಲ್ಲಿಯವರೆಗೆ ಕುರು ಸಂತತಿಯನ್ನು ಸೇವಿಸುತ್ತಾ ಬಂದ ಒಬ್ಬ ಕೃತಜ್ಞ ವ್ಯಕ್ತಿಯಾಗಿ ಈ ಕ್ಷಣದಲ್ಲಿ ನನಗೆ ಒದಗಿರುವಂತಹ ಈ ಸ್ಥಿತಿ, ಈ ಪಾತ್ರ ನನ್ನನ್ನು ಯಾಕೋ ವಿಷಣ್ಣನನ್ನಾಗಿಸುತ್ತದೆ, ದುಃಖಿತನನ್ನಾಗಿಸುತ್ತದೆ. ಎಂತಹ ಹಿರಿದಾದ ಮೇಲ್ಮೆಯನ್ನು ಹೊಂದಿದಂಥ ಪರಂಪರೆ ನಮ್ಮದು. ಆ ಪರಂಪರೆಯ ಆಸರೆಯಲ್ಲಿ ಬದುಕು ಕಟ್ಟಿಕೊಂಡವರ ಸಂಖ್ಯೆ ಎಷ್ಟು? ಈ ಎಲ್ಲವನ್ನು ಲೆಕ್ಕ ಹಾಕುತ್ತಾ ಕುಳಿತುಕೊಳ್ಳೋಣವೇ. ಕರಣಿಕನಿಗೆ ಬರೆದು ಬರೆದು ಸಾಕಾಗದು ಪುಟಗಳು ಲೇಖನಿ. ಅಲ್ಲಿಯವರೆಗೆ ಅನವರತ ಈ ಪರಿಸ್ಥಿತಿಯಲ್ಲಿ ಈ ಕಾಲಘಟ್ಟದವರೆಗೆ ಈ ಹಸ್ತಿನೆಯ ಭವ್ಯವಾದಂಥ ಚಕ್ರವರ್ತಿ ಮಂಡಲವನ್ನು ನಾವು ಸೇವಿಸುತ್ತಾ ಬಂದಿದ್ದೇವೆ. ಆದರೆ ಈಗ ಬಂದಿರುವಂಥ ದುಃಖ, ಅಸಹನೀಯವಾದಂಥ ವಿಲಕ್ಷಣವಾದ ವಿಚಿತ್ರವಾದ ಸ್ಥಿತಿ, ಇದನ್ನು ಅನ್ಯರಿಗೆ ನಾನು ಶಬ್ದಗಳಿಂದ ಮುಟ್ಟಿಸಲಾಗದಂತಹ ಸ್ಥಿತಿ. ಯುದ್ಧ ಅಂದರೆ ಜಿಗುಪ್ಸೆ, ಯುದ್ಧ ಅಂದರೆ ಹೇವರಿಕೆ, ಯುದ್ಧ ಅಂದರೆ ತಿರಸ್ಕಾರ, ಯುದ್ಧ ಅಂದರೆ ಸಮೂಹ ನಾಶಕ, ಯುದ್ಧ ಅಂದರೆ ಶಾಂತಿ ಭಂಜಕ, ಯುದ್ಧ ಅಂದರೆ ರಕ್ತದ ಕಾಲುವೆಯನ್ನು ಹರಿಸುವ ಸ್ಥಿತಿ. ಇದೆಲ್ಲವನ್ನು ತಿಳಿದಂತಹ ಗತಾಕ್ಷನಾದ ಧೃತರಾಷ್ಟ್ರ ಮತ್ತೂ ಯುದ್ಧದ ಸ್ಥಿತಿಯನ್ನು ಕಾಣುವುದಕ್ಕೆ ಹಪಾಹಪಿಯನ್ನು ಹೊಂದುತ್ತಾನೆ. ಹೇಳು ಸಂಜಯ, ಭಗವನ್ನು ಬಾದರಾಯಣರಿಂದ ನಿನಗೆ ಪ್ರಾಪ್ತಿಸಿದ ಅಂಗೈಯಲ್ಲೇ ಕುರುಕ್ಷೇತ್ರದ ಯುದ್ಧ ವೃತ್ತಾಂತವನ್ನು ಸಚಿತ್ರವಾಗಿ ಕಾಣಬಹುದಾದ ಶಕ್ತಿಯಿಂದ ಹೇಳು. ಭೀಮಾಭಿರಕ್ಷಿತವಾದ ದೃಷ್ಟದ್ಯುಮ್ನಾಭಿರಕ್ಷಿತವಾದಂತಹ ಆ ಪಾಂಡವ ಸೇನೆಗೆ ನನ್ನ ಮಗನಾದಂಥ ಸುಯೋಧನ ಯಾರನ್ನೆಲ್ಲ ಇದಿರಾಳಿಗಳಾಗಿ ಒಡ್ಡಿ ಗೆದ್ದ, ಬೀಗಿದ, ಹೇಳು ಸಂಜಯ. ಹೇಳುತ್ತಾ ಬಂದೆ. ನಮ್ಮವರ ಪತನದ ಕಥೆಗಳು ಅದರಲ್ಲಿ ಹಾಸುಹೊಕ್ಕಾದವು. ನಮ್ಮವರ ಕರುಳನ್ನು ಸೆಳೆದು ರಕ್ತವನ್ನು ಪಾನ ಮಾಡಿದ ಭೀಭತ್ಸ, ಹೇಳುವುದಕ್ಕೆ ಸಾಧ್ಯವಾಗದ ಶಬ್ದಗಳ ಹಿಂದೆ, ಮರುಕದ ಪರ್ವತದ ಹಿಂದೆ ಅಡಗಬಹುದಾದ ವಾಕ್ಯಗಳಲ್ಲೂ ನಾನು ಹೇಳಿದೆ. ನಮ್ಮವರ ಸೋಲಿನ ಕಥೆಯನ್ನು, ಸಾವಿನ ವ್ಯಥೆಯ ಕಥೆಯನ್ನು ಅವರಿಗೆ ಹೇಳಿದೆ. ಆದರೂ 18ನೆಯ ದಿವಸ ಅಪರಾಹ್ನದ ವೇಳೆಗೆ ಎತ್ತಲೋ ಕಣ್ಮರೆಯಾಗಿ ಕುರುಕ್ಷೇತ್ರದ ಅಂಚಿಗೆ ಸಾಗಿ ಹೋದ, ತನ್ನ ಬದುಕಿನ ವಿಶಿಷ್ಟವಾದಂಥ ಮನೋಬಾನಂಗಣದಲ್ಲಿ ಕಾಣಿಸಿಕೊಂಡಂತಹ ದ್ಯುಮಣಿ ಸದೃಶವಾದ ಕೀರ್ತಿಯನ್ನು ಹೊಂದಿದ ಸುಯೋಧನ ಕಣ್ಮರೆಯಾಗಿದ್ದಾನೆ. ಸಂಜಯ, ಒಮ್ಮೆ ಹೋಗಿ ನೋಡಿ ಬಾರಯ್ಯ. ಕಾತರತೆಯಿಂದ ವ್ಯಾಕುಲ ಚಿತ್ತನಾಗಿ ಅವ ಪ್ರಶ್ನಿಸುವಾಗ, ನನ್ನ ಮೈಯನ್ನು ಕುಲುಕಿಸುವಾಗ, ಅಲುಗಿಸುವಾಗ, ನನ್ನ ಹೃದಯದ ಬುನಾದಿಯನ್ನೇ ಛಿದ್ರ ಮಾಡಿದ ಅನುಭವ ನನಗಾದರೂ ಇನ್ನೂ ಬೇಕೇ ದೊರೆಯೇ, ಇನ್ನು ಸಾಕಾಗಲಾರದೆ, ಎಲ್ಲವನ್ನು ಕಳಕೊಂಡಿದ್ದಾನೆ ನಿನ್ನ ಮಗ ಎನ್ನುವಂಥ ಭಾವನೆ ನಿನಗೆ ಮೂಡಿದ ಮೇಲೆ ಇನ್ನು ಯಾರನ್ನು ನಚ್ಚಿಕೊಳ್ಳುವ, ಮೆಚ್ಚಿಕೊಳ್ಳುವ ಸ್ಥಿತಿ ಇಲ್ಲ ಎನ್ನುವ ಆತ್ಯಂತಿಕ ಪರಿಸ್ಥಿತಿಯ ಅರಿವು ನಿನಗೆ ಬಂದ ಮೇಲೆ ಇನ್ನೂ ಹೋಗಿ ಬಾರಯ್ಯ, ನೋಡಿ ಬಾರಯ್ಯ ನನ್ನ ಸುಕುಮಾರನನ್ನು. ಹೀಗೆ ಹೇಳುವ ಆಶೆ ಎನ್ನುವುದೊಂದು ಜೀವಂತವಾಗಿ ಇರಬೇಕೆ? ಒಪ್ಪುವುದಿಲ್ಲ ಅವ. ಮುಚ್ಚಲ್ಪಟ್ಟ ಕಣ್ಣ ರೆಪ್ಪೆಯಿಂದ ಕೆನ್ನೆಯ ದಂಡೆಯ ಮೇಲೆ ಕೆಳಗುರುಳುವ ಆ ಅಸಂಖ್ಯಾತವಾದಂಥ ಕಣ್ಣೀರ ಹನಿಗಳನ್ನು ಕಾಣುವಾಗ ಅವನ ಹೊಟ್ಟೆಯ ಒಳಗಿನ ತಳಮಳವನ್ನು, ಉರಿಯನ್ನು ನಾನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಇರುವ ಒಬ್ಬ ಮಗನನ್ನು, ಇಬ್ಬರು ಮಕ್ಕಳನ್ನು ಕಳಕೊಂಡಾಗಲೂ ಪುತ್ರ ಶೋಕ ಎನ್ನುವುದು ಮರಣದವರೆಗೆ ಎನ್ನುವ ಮಾತನ್ನು ಅಂಗೀಕರಿಸಿ ನೋಯುತ್ತೇವೆ, ಬೇಯುತ್ತೇವೆ ನಾವು. ತನ್ನ ಕಣ್ಣ ಎದುರಿನಲ್ಲೇ 99 ಮಂದಿ ಮಕ್ಕಳನ್ನು ಕಳಕೊಂಡಾಗ ಅವನಿಗಾಗಬಹುದಾದಂಥ ದುಃಖ ಪರಮಾವಧಿ ಏನು ಅಂತ ನಾನು ಅರ್ಥ ಮಾಡಬಲ್ಲೆ. ಆದ್ದರಿಂದಲೇ ಅವನಿಗೆ ಸಮಾಧಾನ ಹೇಳಿದ್ದೇನೆ. ಆದರೆ ಏನು ಮಾಡೋಣ, ಸಕ್ರಿಯವಾಗಿ ಆಯುಧವನ್ನು ಹಿಡಿದು ಹೋರಾಟ ಮಾಡಿದಷ್ಟು ಮಂದಿಗಳಲ್ಲಿ ಅವರ ಪಾತ್ರಕ್ಕೆ ಬೇರೆ ಬೇರೆ ಅರ್ಥಗಳು ಬಂತು. ಕೆಲವರು ರಥಿಕರು, ಕೆಲವರು ಅತಿರಥರು, ಕೆಲವರು ಮಹಾರಥಿಗಳು,
ಕೆಲವರು ಸಮರ್ಥ ದಂಡನಾಯಕರು. ಅವರೆಲ್ಲ ಸಕ್ರಿಯವಾಗಿ ತಾತ್ಪೂರ್ತಿಕವಾಗಿ ಯುದ್ಧ ಪ್ರಕರಣಗಳಲ್ಲಿ ಭಾಗಿಯಾದರು. ಭೌತಿಕವಾಗಿ ಉಳಿದರು, ಸತ್ರು, ಅಮರರಾದರು. ಆದರೆ ನಾವು ತಾಟಸ್ಥ್ಯ ಧೋರಣೆಯನ್ನು ಹೊಂದಿದ ಬೆರಳೆಣಿಕೆಯ ಕೆಲವರಲ್ಲಿ ಒಬ್ಬನಾದ ನಾನು ಈಗ ಕುರುಕ್ಷೇತ್ರದಲ್ಲಿ ಪಾತ್ರವಾಗಿ ಭಾಗವಹಿಸಬೇಕಾದ ದಾರುಣವಾದ ಸ್ಥಿತಿ. ಅದು ಗೆಲುವಿನ ಕೆಲವು ಭಾಗಗಳು ನನಗೆ ಕಾಣಿಸಿದ್ದರೂ ಅಡ್ಡಿ ಇರಲಿಲ್ಲ. ನಮ್ಮವರ ವಿಜಯದ ತುಣುಕುಗಳನ್ನು ಆಯ್ದಾದರೂ ನಾನು ಹೇಳಬಹುದಾಗಿತ್ತು. ಶೋಕತಪ್ತವಾಗಿರುವಂತಹ ಅವನ ಹೃದಯಕ್ಕೆ ಸಾಂತ್ವನದ ಮಳೆ ಸುರಿಸಿ ಸಮಾಧಾನವನ್ನುಂಟು ಮಾಡಬಹುದಾಗಿತ್ತು. ಆದರೆ ನನ್ನ ಪಾತ್ರ ಆಯುಧ ಹಿಡಿಯದೆ ಕೇವಲ ಬೌದ್ಧಿಕವಾದ ಗ್ರಹಣದಿಂದ ಕೌರವನ ಸದ್ಯದ ಸ್ಥಿತಿಗತಿಯನ್ನು ತಿಳಿದು ವಾಚಿಕವಾಗಿ ಮತ್ತೆ ಅವನಿಗೆ ವರದಿಯನ್ನು ಒಪ್ಪಿಸಬೇಕು. ನಾನು ಇದಕ್ಕಿಂತ ಕಷ್ಟಕರವಾದ ಕೆಲಸ ಮತ್ತೊಂದಿದೆ. ಆಲಿಂಗಿಸಿದ ತೋಳು ಮರಗಟ್ಟಿ ಹೋಗಿದೆ. ಕುರುಕುಲದ ಉತ್ಥಾನದ ಕಥೆಗಳನ್ನು ಭರವಸೆಯ ಕಣ್ಣುಗಳಿಂದ ನೋಡಿದ ದೃಶ್ಯಗಳು ಮಸುಕಾಗಿ ಹೋಗಿದ್ದಾವೆ. ನಮ್ಮವರ ಪ್ರೀತಿಯ ಸೊಲ್ಲುಗಳನ್ನು, ತೊದಲು ನುಡಿಗಳನ್ನು, ವೀರಾವೇಶದ ಮಾತುಗಳನ್ನು ಕೇಳಿದ ಕರ್ಣದ್ವಯಂಗಳು ಮೊಂಡಾಗಿ ಹೋಗಿದ್ದಾವೆ. ಈಗಿರುವುದು ಒಂದೇ, ಸಾಧ್ಯವಾದರ ರಕ್ತಸಿಕ್ತ ಮೈಯ ಲಾಂಛನದಿಂದ ತೊಯ್ದು ತೊಪ್ಪೆಯಾಗಿ ಆ ಲಾಂಛನವನ್ನೇ ನನ್ನ ಭವಿಷ್ಯದ ವಿಜಯದ ಹೆಗ್ಗುರುತು ಪ್ರಚೋದಕ ಶಕ್ತಿ ಅಂತ ಭಾವಿಸಿರುವ ಸುಯೋಧನನನ್ನು ಸಾಧ್ಯವಾದರೆ ತ್ವಗೀಂದ್ರಿಯದಿಂದ ನಾನೊಮ್ಮೆ ಆಲಿಂಗಿಸಿಕೊಳ್ಳುವುದು. ಅವನ ಸ್ಥಿತಿಯನ್ನು ಕಣ್ಣಾರೆ ಪರಾಂಬರಿಸಿ ನನಗೆ ದಕ್ಕಿದ ಸಾಧ್ಯವಾದರೆ ಹೇಳುವುದಕ್ಕೆ ಮನಸ್ಸು ಒಪ್ಪಬಹುದಾದ ಪದಗಳಲ್ಲಿ ಅವನಿಗೆ ಕಟ್ಟಿಕೊಡುವುದು. ಆದ್ದರಿಂದ ಹೊರಟು ಬಂದಿದ್ದೇನೆ. ವಯೋವೃದ್ಧನಾಗಿರುವ ನನಗೆ ನನ್ನವರ ರಕ್ತದ ಕೆಮ್ಮಡುವನ್ನು ಉತ್ತರಿಸಿ ಬರುವಾಗ, ನಮ್ಮವರ ಹೆಣಗಳ ಬಣವೆಗಳನ್ನು ಉತ್ತರಿಸಿ ಬರುವಾಗ ಮನಸ್ಸಿಗಾಗುತ್ತಿರುವಂಥ ನೋವು ಅಸಾಧ್ಯವಾದದ್ದು. ಆದರೂ ಔಡುಗಚ್ಚಿದ್ದೇನೆ. ಅಶಕ್ತವಾಗಿ ಅಸಮತೋಲ ಸ್ಥಿತಿಯಿಂದ ಇನ್ನೇನು ಕುಸಿದು ಬೀಳಬಹುದು ಎನ್ನುವ ಅಸ್ಥಿರ ಸ್ಥಿತಿಗೆ ಬಂದು ಮುಟ್ಟಿರುವ ಈ ಶರೀರಕ್ಕೆ ಊರುಗೋಲನ್ನು ಆಧರಿಸಿ ಕೌರವನನ್ನು ಕಾಣುವ ಉಜ್ವಲವಾದ ಅಭೀಪ್ಸೆ ಒಂದನ್ನೇ ಆಧಾರವಾಗಿಟ್ಟುಕೊಂಡು ಅದನ್ನು ಮೈಯ ನೆತ್ತರು ಮಾಡಿದ್ದೇನೆ, ಅದರ ಮೈಯ ವಿವೇಕ ಮಾಡಿದ್ದೇನೆ, ಅದನ್ನು ಮನಸ್ಸು ಮಾಡಿದ್ದೇನೆ, ಹೃದಯ ಮಾಡಿದ್ದೇನೆ. ಕುರುದಾರುಣಿಗೆ ಬಂದರೆ ಹೆಣಮಯವಾದುದು ವರ್ಣನಾತೀತವಾದಂಥ ಭೀಭತ್ಸ ರೌದ್ರಮಯವಾದ ಸನ್ನಿವೇಶ. ಅತ್ತಿತ್ತ ಕಣ್ಣು ಒರಳಿಸಿ ಕುತ್ತಿಗೆ ಒರಳಿಸಿ ನೋಡಿದರೆ ಓಹೋ ಧಾತು ಗೆಡದೆ ನಡೆಯುತ್ತಿರುವ ಒಬ್ಬ ವ್ಯಕ್ತಿಯನ್ನು ನಾನು ಕಾಣುತ್ತಿದ್ದೇನೆ. ಅವನು ಇವನೇ ಅಂತ ನನಗೆ ಖಾತರಿ ಆಗಬೇಕಿದ್ದರೆ ಅವನ ಹೆಗಲ ದಂಡೆಯನ್ನೊಮ್ಮೆ ನಾನು ನೋಡಬೇಕು, ಭುಜ ದಂಡೆಯನ್ನೊಮ್ಮೆ ನೋಡಬೇಕು. ಹೆಗಲಿನ ಮೇಲೆ ದಂಡ ಇದ್ದರೆ ಅವ ಸುಯೋಧನ, ಹೌದಲ್ಲ? ಗದೆ ಕಾಣಿಸ್ತದೆ. ಸುಯೋಧನ ಸಂಜಯ, ನಾನು ಪ್ರಭು. ಇಲ್ಲಿಯ ತನಕ? ಇಲ್ಲಿಯವರೆಗೂ. ಏನಪ್ಪ, ಏನು ಹೀಗೆ ಬಂದು ಕಂಬನಿ ತುಂಬಿದಂತಹ ಕಂಗಳನ್ನು ತೋರ್ತಾ ಯಾಕೆ ಪಾದ ಮೂಲದಲ್ಲಿ ಕುಸಿತ? ಏಳು ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಗದಲ್ಲಿಗಿ ನಡುವೆ ಮೆಲ್ಲನಿಗೆ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯೋದಲ್ಲಿಗೆ ನಡುವೆ ಮೆಲ್ಲನೆ ನಡುವೆ ಮೆಲ್ಲನಿಗೆ ಬಡಿವೆ ರಿಪುಗಳ ಎಂಬ ಛಲಗಳ ಬಡಿವೆ ರಿಪುಗಳನ್ನೆಂಬ ಛಲಗಳ ನುಡಿಯಡಗಿಗಾಯಿತೇ ಪುಣ್ಯ ಫಲವೇ ಪುಣ್ಯ ಫಲವೇ ಪುಡವಿ ಪಾಲಕ ಭಾಗ್ಯದಾಯಕ ನುಡಿಯದಲ್ಲಿಗೆ ನಡುವೆ ಕುರುರ
ಪ್ರಭು, ಸಂಜಯ, ಅಂತರಿಕ್ಷದಲ್ಲಿರುವ ತಾರೆಗಳನ್ನು ಎಣಿಸಿದವರಿಲ್ಲ, ಹ, ಶರದಿಯ ಆಳವನ್ನು ಹೊಕ್ಕು ಅರಿತವರಿಲ್ಲ, ವ್ಯಕ್ತಿಯ ಭಾಗ್ಯವನ್ನು ಮಾಪನ ಮಾಡುವುದಕ್ಕೆ ಪ್ರಪಂಚದಲ್ಲಿರುವ ಭೌತ ಶರೀರಧಾರಿಗಳು ಶಕ್ತರಲ್ಲ. ಅನುಭವವಷ್ಟೇ ಪ್ರಮಾಣ ಅದರಲ್ಲಿ. ಜೀವನಾನುಭವವನ್ನೇ ನಿನ್ನ ಸನ್ನಿಧಿಯಲ್ಲಿ ಆಧಾರವಾಗಿಟ್ಟುಕೊಂಡು ನಾನು ಆಡುವುದಿದ್ರೆ ಏನು? ಪೊಡವಿ ಪಾಲಕನಾಗಬೇಕಿದ್ರೆ ಭಾಗ್ಯದಾಯಕನಾಗಬೇಕು. ಹ, ಭಾಗ್ಯದಿಂದ ವಂಚಿತನಾದವನು ಪೊಡವಿ ಪಾಲಕನಾಗುವುದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಅತ್ಯಂತ ನಿಕೃಷ್ಟವಾಗಿ ಕಟು ನುಟಿಗಳಿಂದ ಬೈದು ಭಂಗಿಸಿದ ಪ್ರಪಂಚ ನಿನ್ನನ್ನು ಏಕಮೇವಾದ್ವಿತೀಯ ಪರಾಕ್ರಮ ಕಂಠೀರವ ಎನ್ನುವ ಹಾಗೂ ಅಂಗೀಕರಿಸಿದೆ. ಮಗ್ಗುಲು ಎಂದ ಮೇಲೆ ಎರಡೂ ಬೇಕಲ್ಲ, ಇರಬೇಕಲ್ಲ. ಒಂದು ಪಾರ್ಶ್ವದಲ್ಲಿ ಸತ್ಯ, ಒಂದು ಪಾರ್ಶ್ವದಲ್ಲಿ ಸುಳ್ಳು, ಎರಡು ದಂಡೆಗಳಿರುವ ಬಾಳಿನ ಸುದೀರ್ಘವಾದ ಯಾನದ ಪಥದಲ್ಲಿ ನಾವು ಆಚೀಚೆಗೆ ನೋಡುತ್ತಾ ಮುಂದೆ ಸಾಗುತ್ತೇವೆ. ಇಲ್ಲಿಯವರೆಗಿನ ನಿನ್ನ ಸುದೀರ್ಘವಾದಂತಹ ಪಯಣವನ್ನು ಕಂಡ್ರೆ ಛಲದಂಕ ಮಲ್ಲನಾಗಿ ನೀನು ವಿಜೃಂಭಿಸಿದವನು, ಕುರುಕುಲಕ್ಕೆ ಭಾಗ್ಯದಾಯಕನಾಗಿ ಕಾಣಿಸಿಕೊಂಡವನು, ನೀನು ಭಾಗ್ಯದ ಮಗ ಅಂತ ನಿನ್ನ ಅಜ್ಜಯ್ಯ ಭೀಷ್ಮರು ಹಲವು ಬಾರಿ ಆಡುವುದನ್ನು ನಾನು ಕೇಳಿದ್ದೇನೆ. ನೀನು ಹುಟ್ಟಿದ ಮೇಲೆ ಕುರುಕುಲಕ್ಕೆ ಹೊಸ ಚರಿತ್ರೆಯೊಂದು ಪ್ರಾಪ್ತಿಯಾಯಿತು ಅಂತ ಅವರು ಆಡಿಕೊಳ್ಳುವುದನ್ನು ಕೇಳಿ ಸಮಾಧಾನ ಪಟ್ಟಿದ್ದೇನೆ. ನಿನ್ನ ಕಡು ವಿರೋಧಿಗಳು ಕೂಡ ಸರ್ವಗುಣ ಸಂಪನ್ನನಾದರೂ ಏಕಗುಣ ಹೀನ ಅಂತ ಹೇಳುತ್ತಲೇ ನಿನ್ನ 99 ಸದ್ಗುಣಗಳನ್ನೇ ಹೇಳುವ ಪ್ರಯತ್ನ ಮಾಡುತ್ತಲೂ ಕೊನೆಗೆ ಯಾರದ್ದೋ ಒತ್ತಾಯಕ್ಕೆ ಕಟ್ಟು ಬಿದ್ದು ಎಲ್ಲೋ ನಿನ್ನಲ್ಲಿರುವ ದುರ್ಬಲಾಂಶ ಒಂದನ್ನೇ ಎತ್ತಿ ಆಡುವುದನ್ನು ಕೇಳಿದ್ದೇನೆ ಪ್ರಭುವೆ. ಎಲ್ಲರಿಗೂ ಅದೇ ಮುಖ್ಯವಾಗಿ ಹೋಯಿತು. ಆದರೆ ಆ ಮುಖ್ಯಗಳ ನಡುವೆ ನಿನ್ನ ಈ ವರ್ತನೆ ಮಾತ್ರ ಯಾಕೋ ನನಗೆ ಪ್ರಶ್ನಾರ್ಹವಾಗಿ ಕಾಣುತ್ತದೆ. ಯಾವ ವರ್ತನೆ? ನನ್ನ ಅಂಗೈಯಲ್ಲಿ ಕುರುಕ್ಷೇತ್ರದ ಸರ್ವ ವಿದ್ಯಮಾನಗಳನ್ನು ಕಂಡು ಆ ಮೂಲಕವಾಗಿ ಅನುಭವಿಸಿ ನಿನ್ನ ಅಯ್ಯನಿಗೆ ವರದಿ ಮಾಡುವಂತ ಕೃಪೆಯನ್ನು ನಾನು ಭಗವನ್ ಕೃಷ್ಣ ದ್ವೈಪಾಯನರಿಂದ ಪಡೆದಿದ್ದೆ. ಬಲ್ಲೆ ನಾನು ಇಲ್ಲಿಯವರೆಗಿನ ಯುದ್ಧದ ವೃತ್ತಾಂತಗಳನ್ನು ಅವನಿಗೆ ಮನಮುಟ್ಟುವ ಹಾಗೆ ಹೇಳಿದೆ. ಕೆಲವೊಮ್ಮೆ ಅವನು ನಕ್ಕದ್ದುಂಟು, ಕೆಲವೊಮ್ಮೆ ಬಿಕ್ಕಿ ಬಿಕ್ಕಿ ಹತ್ತದ್ದುಂಟು, ಕೆಲವೊಮ್ಮೆ ನಗುತ್ತಾ ಅಳುತ್ತಾ ನಗುತ್ತಾ ವಿಪರ್ಯಾಸಕರವಾದ ದ್ವಂದ್ವವನ್ನು ಕಾಣಿಸಿದ್ದು ಉಂಟು. ನಿನ್ನನ್ನೇ ಆಲಂಬನವಾಗಿ ಹೊಂದಿದ ಅವರನ್ನು ಬಿಟ್ಟು ಮತ್ಯಾಕೆ ಇಲ್ಲಿ ಬಂದೆ? ಸ್ಥಾವರವಾದುದಕ್ಕೆ ಯಾವುದೇ ಅನುಭವ ಇಲ್ಲ, ಅದಕ್ಕೆ ಒಪ್ಪುವ ಸ್ವೀಕರಿಸುವ ಕೊಡುವ ತೆಕ್ಕೊಳ್ಳುವ ಶೀಲ ಇಲ್ಲ. ಆದರೆ ಜೀವಂತವಾಗಿ ಮಿಡಿಯುವ ನರನಾಡಿಗಳಿಂದ ಕೂಡಿದ ಹೃದಯವೆನ್ನುವಂತ ವಸ್ತುವಿನಿಂದ ಕೂಡಿದ ಈ ಶರೀರಕ್ಕೆ ಆ ಸಂವೇದನೆಗಳು ಸಹಜವಲ್ವೇ ಪ್ರಭುವೆ? ಪೊಡವಿ ಪಾಲಕನಾದ ಭಾಗ್ಯದಾಯಕನಾದ ನೀನು ಅತ್ಯಂತ ರಭಸದಿಂದ ನಡೆಯುತ್ತಿದ್ದವನು. ನಿನ್ನ ನಡೆಯಲ್ಲಿ ನಾವು ಮದ್ದಾನೆಯ ವರಸೆಯನ್ನು ಕಂಡಿದ್ದೆವು, ನಿನ್ನ ನಡೆಯಲ್ಲಿ ನಾವು ಕುದುರೆಯ ಹೇಷಾರವನ್ನು ಕಂಡಿದ್ದೆವು, ನಿನ್ನ ವಿಶಿಷ್ಟವಾದ ಸ್ವರದಲ್ಲಿ ಆ ಹುಲಿಯ ಗಾಂಡ್ರಿಸುವಿಕೆಯನ್ನು ಕೇಳಿದ್ದೆವು. ಆದರೆ ಇದ್ದಕ್ಕಿದ್ದ ಹಾಗೆ ತಣ್ಣಗಾಗಿ ಹೋದ ಪ್ರತಿಕೂಲದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಂಡ ಈ ಕುರು ಧಾರುಣಿಯ ಮೇಲೆ ನೀನು ನನ್ನ ಕಣ್ಣಂಚಿನಿಂದ ಕೈಯಂಚಿನಿಂದ ಕಳಕೊಂಡಾಗ ನಿನ್ನನ್ನು ಹುಡುಕಲೇಬೇಕಾದ ಒತ್ತಾಯವೊಂದು ನಿನ್ನ ಅಪ್ಪಯ್ಯನ ಕಡೆಯಿಂದ ಬಂತು. ಪೊಡವಿ ಪಾಲಕ ಭಾಗ್ಯದಾಯಕ ನುಡಿ ಅದೆಲ್ಲಿಗೆ? ನೀನು ಯಾವ ಕಾರಣಕ್ಕೆ ಈ ಒಂಟಿಯಾಗಿ ಹೋಗುತ್ತಿ, ಯಾವ ಕಾರಣಕ್ಕೆ ಕೈಯ ಗದಾ ದಂಡವನ್ನು ಭರವಸೆಯಿಂದ ಹಿಡುಕೊಂಡಿದ್ದಿ, ಅದರಲ್ಲೂ ಮುಖ್ಯವಾಗಿ ಉಳಿದ ದಿಕ್ಕುಗಳನ್ನು ತ್ಯಜಿಸಿ ಇಂದ್ರದಿಶಾಭಿಮುಖನಾಗಿ ಮುಖ ಎತ್ತರಿಸಿ ಎದೆಯನ್ನು ಎಮ್ಮೆಯಿಂದ ಮುಂದೊಡ್ಡಿ ಕಾಲುಗಳಿಗೆ ಬಲ ಇಲ್ಲದೆ ಹೋದರೂ ಭೀಮ ಬಲವನ್ನು ತುಂಬಿ ಆ ಕಡೆಗೆ ಸಾಗುತ್ತಿದ್ದಿ. ಈ ಪ್ರಶ್ನೆಗಳಿಗೆ ನಿನ್ನಿಂದ ಉತ್ತರ ಬೇಕು ಪ್ರಭುವೆ. ಅದಲ್ಲದೆ ಹೋದರೆ ವಾಚಾಲರು ಯಾರು ಅಂತ ಕೇಳಿದರೆ ಅನೇಕ ಮಂದಿಗಳಿದ್ದಾರೆ, ಆದರೆ ನಿನ್ನ ವಾಚಾಲನನ್ನು ಪ್ರಪಂಚ ಮತ್ತೊಮ್ಮೆ ಕಾಣಲಿಲ್ಲ. ನಿನ್ನ ಒಬ್ಬನ ವಾಕ್ ಶಕ್ತಿಯಿಂದ ಬಹುದೊಡ್ಡದಾದ ಸಭೆಯನ್ನು ನಿಯಂತ್ರಿಸಬಲ್ಲ ಸೂಜಿಗಲ್ಲಿನ ಸಾಮರ್ಥ್ಯ ನಿನಗಿತ್ತು. ನಿನ್ನೊಬ್ಬನ ಕಂಠದ ರವದಿಂದ ಎಷ್ಟೇ ಗಜಿಬಿಜಿಗೊಳ್ಳುತ್ತಿರುವ ಸಭೆಯಲ್ಲಿ ಶೀತಲ ಮೌನ ವ್ಯಾಪಿಸುವ ಹಾಗೆ ಮಾಡುವಂತ ಶಕ್ತಿ ಇತ್ತು. ನಿನ್ನೊಬ್ಬನ ಸ್ವರದಿಂದ ಪಾಂಡವರಿಗೆ 7 ಅಕ್ಷೋಹಿಣಿ ಸ್ವರ ಸೇನೆ ದಕ್ಕಿದ್ದು, ಅವರಿಗೆ ನಿನಗೆ 11 ಅಕ್ಷೋಹಿಣಿ ಸೇನೆ ದಕ್ಕಿದೆ. ನಿನ್ನೊಬ್ಬನ ಸ್ವರದಿಂದ ಆಯುಧ ಹಿಡಿಯುವುದಿಲ್ಲ ಅಂತ ಹೇಳಿದವರು ನಿನ್ನ ಪರವಾಗಿ ಆಯುಧ ಹಿಡಿದದನ್ನು ನಾವು ಕಂಡಿದ್ದೇವೆ. ಸೇನಾಧಿಪತಿ ಹುದ್ದೆಗೆ ನಾನು ಜನ ಅಲ್ಲ, ಆ ಸ್ಥಾನವನ್ನು ನಾನು ತುಂಬಲಾರಂತೆ ಹೇಳಿದವರು ಒಪ್ಪಿಕೊಂಡದನ್ನು ಕಂಡಿದ್ದೇವೆ ಪ್ರಭುವೆ. ಅಂತಹ ನೀನು ಒಂದು ಅಕ್ಷರವನ್ನು ನುಡಿಯದೆ ಈ ಕುರು ಧಾರುಣಿಯಲ್ಲಿ ನಿನ್ನವರ ಹೆಣದ ಬಣವೆಯನ್ನು ಉತ್ತರಿಸಿ ಇದೇ ರಕ್ತದ ಮೇಲೆ ಕಾಲಿಟ್ಟುಕೊಂಡು ಮುಂದೆ ಹೋಗುತ್ತಾ ಇದ್ದಿ. ಹಾಗಾದರೆ ನುಡಿಯದೆ ಎಲ್ಲಿಗೆ ನಡೆವೆ ನೀನು? ಒಂದು ಮಾತಿತ್ತಲ್ಲ ನಿನ್ನಲ್ಲಿ, ಪಾಂಡು ಜಾತರನ್ನು ಯಾವ ಕಾರಣಕ್ಕೂ ಸೇವಕರನ್ನಾಗಿ ಮಾಡುತ್ತೇನೆ, ನಿಷ್ಪಾಂಡವ ಪೃಥ್ವಿ ನನ್ನ ಧ್ಯೇಯ,
ಒಂದು ವೇಳೆ ಬಾಗಿಯೇನೆ ಹೊರತು ಯಾವ ಕಾರಣಕ್ಕೂ ಮುರಿದೇನೆ ಹೊರತು ಬಾಗುವವನಲ್ಲ. ಬಡಿಯುವ ಪ್ರಯತ್ನದಲ್ಲೇ ಬಿದ್ದರೂ ಸರಿ, ಬಡಿಯದೆ ಬಿಡೆ ಅಂದೆ. ಕರೆಸಿ ಕೊಡುವವನಲ್ಲ, ಪಾಂಡವರಿಗೆ ಮಣಿದು ಬದುಕುವವನಲ್ಲ. ದುರವೇ ನನಗೆ ಧ್ಯೇಯ ಧೋರಣೆ ಅಂತ ನೀನು ಆಡಿದವನು. ರಿಪುಗಳನ್ನು ಬಡಿಯುವೆ ಎನ್ನುವಂತಹ ಸ್ವಸಾಮರ್ಥ್ಯದ ಎಚ್ಚರದ ನುಡಿಯ ಬಗ್ಗೆ ಈಗ ನಿನಗೆ ಮರವೇ ಬಂದು ಹೋಯಿತೆ, ಒಂದು ಅವಜ್ಞೆ ಬಂದು ಹೋಯಿತೆ. ಅಲ್ಲ, ನೀನು ಒಪ್ಪುತ್ತೀಯೋ ಬಿಡುತ್ತೀಯೋ ಅಂತ ನಾನು ಆಡುವುದಿಲ್ಲ. ಯಾವುದನ್ನು ಆದರೂ ಆಡದೆ ವಯೋವೃದ್ಧನಾದಂತಹ ಆಸ್ತಿಕನಾದಂತಹ ನನಗೆ ಸಾಧ್ಯವೂ ಇಲ್ಲ. ಎಂತೆಂತದ್ದನ್ನೋ ಕೇಳಿದ್ದೇನೆ ಸಂಜಯ, ಸಹಾನುಭೂತಿ ಇದ್ದ ನಿನ್ನ ಮಾತು ಹೆಚ್ಚಲ್ಲ. ಪಾಪ ಪುಣ್ಯ ಫಲ ಅಂತ ಉಂಟಲ್ಲ ಪ್ರಭುವೇ, ಇದು ನಿನ್ನ ಪುಣ್ಯ ಫಲವೇ? ಹಾಗಾದರೆ ಸರ್ವರನ್ನು ಕಳಕೊಂಡು ಒಬ್ಬನೇ ಆಗಿ ಈ ಕಾಲದಲ್ಲಿ ಮಂದಗಮನದಿಂದ ಇಂದ್ರದಿಶಾಭಿಮರಕ್ಕನಾಗಿ ನಡೆಯುತ್ತಿಂತಾದರೆ ನಾವದನ್ನೆಲ್ಲ ಅವನ ತಪ್ಪುಗಳಿಂದ, ಅವನ ದೋಷಗಳಿಂದ, ಅವನ ದೌರ್ಬಲ್ಯತೆಯಿಂದ, ಅವನ ಅಸಹಾಯಕತೆಯಿಂದ, ಮುಂಜಾಗರೂಕತೆ ಇಲ್ಲದಂತಹ ಛಿದ್ರವಾದಂತಹ ಬದುಕಿನ ಕನಸುಗಳಿಂದ ನಾಶವಾಗಿ ಒದಗಿದಂಥ ಪಾಪ ಅಂತ ಆಡುವುದು ಇದು ಪುಣ್ಯ ಹೌದಾದರೆ, ಇದು ಪುಣ್ಯವೇ ಹೌದು ಅಂತ ನಾನು ಒಪ್ಪಿದ್ರೆ ಆ ಕಾಲ ಒಂದಿತ್ತಲ್ಲ, ಬಿಡದೆ ಬಾಗುತ್ತಾ ನೃಪರು ಮಕುಟವ ನೀಡುವ ಕೋಮಲ ಚರಣ ಬಾಗುತ್ತ ನೃಪರು ಮಕುಟವ ನೀಡುವ ಕೋಮಲ ಚರಣವಿದರುಳು ನಡೆವೆ ನೀನೆಂತ ಕಟ ನಡೆವೆ ನೀನೆಂತ ಕಟ ಪೇಳೈ ಮಡುವಿನಂತಿಗ ರಕ್ತದೀ ಪೇಳೈ ಮಡುವಿನಂತಿಗ ರಕ್ತದೀ ರಣಿಗೆ ಬೆದರಿಗೆ ನಡೆವೆ ಎಲ್ಲಿಗೆ ನೃಪನೇ ಅರಸ ಪ್ರಭು, ಬದುಕಿದ್ದರೆ ಏನನ್ನು ಕಾಣಬಹುದು ಅಂತ ಪ್ರಾಜ್ಞರು ಆಡಿದರು. ಹಿರಿಯರ ಮಾತದು. ಆ ಹಿರಿಯರ ಮಾತನ್ನು ಏಕಾಂತದಲ್ಲಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಎಷ್ಟೋ ಸಲ ನಾನು ಮರುಮನನ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಹೌದಾಗಿರಬಹುದೇ ಈ ಮಾತು? ಬದುಕಿದ್ದರೆ ಏನನ್ನು ಕಾಣಬಹುದು ಅಂತ ಆದರೆ ಅದು ಎಂತಹ ಬದುಕಾಗಿರಬೇಕು ಎನ್ನುವ ಪ್ರಶ್ನೆಯೂ ಸಂಗತ ಅಲ್ವೇ? ಬದುಕು ಎನ್ನುವುದಿದ್ರೆ ಅದು ನಿಜವಾಗಿಯೂ ಬಾಳಿಗೆ ಅಭಿಮುಖವಾಗಿದ್ದರೆ, ಆ ಬದುಕು ಸರ್ವ ಸಹ್ಯವಾಗಿದ್ದರೆ, ಆ ಬದುಕು ಸಾರ್ವಜನಿಕ ವಲಯದಿಂದ ನಾಗರಿಕ ಬದುಕಿನಿಂದ ಒಪ್ಪಿತವಾದರೆ ಆ ಬದುಕು ಇದ್ದರೂ ಏನನ್ನು ಕಾಣಬಹುದು ಎನ್ನುವ ಹಾಗೆ ವಿಸ್ತೃತವಾಗಿ ವಿಶಾಲವಾಗಿ ನಾವು ಯೋಚಿಸುವುದು ಸಾಧು ಅಂತ ನನಗನಿಸಿದ್ದು. ಪ್ರಭುವೇ, ಒಂದು ಕಾಲದಲ್ಲಿ ರಾಜ ಮಕುಟದಿಂದ ವಿರಾಜಮಾನನಾದಂತ ನೀನು ಸಿಂಹ ವಿಸ್ತರವನ್ನು ಏರುವಾಗ ಅಭಿಷೇಚನ ಆಯಿತೇ ಇಲ್ಲವೇ ಎನ್ನುವ ಪ್ರಶ್ನೆಯನ್ನು ತಾತ್ಕಾಲಿಕವಾಗಿ ಬದಿಗಿರಿಸಿ ಎಷ್ಟೋ ಕಾಲದಿಂದ ನಿನ್ನ ಕಾಲಬುಡವನ್ನು ಕಾಣುವ, ಆ ಕಾಲಬುಡದಲ್ಲಿ ಹಸ್ತಿನಾವತಿಗೆ ವಾರ್ಷಿಕವಾಗಿ ಸಮರ್ಪಿಸುವ ಆ ಕಪ್ಪ ಕಾಣಿಕೆಗಳ ಹೊರೆಯೊಂದಿಗೆ ಬಂದ ಸಾಮಂತರು ನಮಗೆ ನಾಳೆ ಅವಕಾಶ ಸಿಕ್ಕೀತೆ, ನಾಡಿದ್ದು ಸಿಕ್ಕೀತೆ, ಬರುವ ತಿಂಗಳು ಸಿಕ್ಕೀತೆ, ಕೆಲವರಿಗೆ ವರ್ಷದವರೆಗೂ ಸಿಗದಂಥ ಅನುಭವ ನಮಗಾಗಿದೆ. ಆ ಕಾಲದಲ್ಲಿ ನನ್ನ ಕಾಲಬುಡದಲ್ಲಿ ಬಾಗುತ್ತಿದ್ದ ಸಾಮಂತ ನೃಪರು ಯಾವ ಸ್ಥಿತಿಯಲ್ಲಿ ಮತ್ತು ನಿನ್ನ ಪಾದ ಯಾವ ಸ್ಥಿತಿಯಲ್ಲಿತ್ತು ಅಂತ ನಾನು ಊಹಿಸಬಲ್ಲೆ. ಅವರೆಲ್ಲರ ಅದ್ಭುತವಾದಂಥ ಶಿರದ ಮೇಲೆ ಕಾಣಿಸುವಂತಹ ವಿಶೇಷವಾದಂಥ ಚಮತ್ಕಾರಿಕವಾದ ಮುತ್ತು ರತ್ನಗಳನ್ನು ಕೋದು ಸಿದ್ಧಪಡಿಸಿದ ಆ ಶಿರಸ್ತ್ರಾಣ ಅಥವಾ ಮುಕುಟದಿಂದ ಹೊರಹೊಮ್ಮುವಂತ ಪ್ರಭೆ ನಿನ್ನ ಕಾಲನ್ನು ಬೆಳಗುತ್ತಿತ್ತು. ಸತ್ಯ. ಆ ಬೆಳಗಿದ ಬೆಳಕಿನಲ್ಲಿ ಭೀಷ್ಮರ ವಯೋವೃದ್ಧತ್ವದ ಸಂಕೇತವಾದ ಬಿಳಿಯ ಗಡ್ಡದ ನಡುವೆ
ಮೂಗಿನ ಕೆಳಗಿರುವ ತುಟಿಯ ಅಂಚಿನಲ್ಲಿ ಕಿರುನಗೆಯೊಂದು ನುಸುಳುವುದನ್ನು ನಾವು ಕಂಡಿದ್ದೆವು. ಕೃಪಾಚಾರ್ಯರು ನಿಮಗೆ ಕಲಿಸಿದ ಅಕ್ಷರ ಸಾರ್ಥಕವಾದುದಕ್ಕೆ ಅವರ ಮನಸ್ಸಿನಲ್ಲಿ ಕಾಣಿಸಿಕೊಂಡ ಧನ್ಯತೆಯನ್ನು ಅವರು ಮುಖದಲ್ಲಿ ಸೂಚಿಸುತ್ತಿದ್ದರು. ಉಭಯ ಕುಲಕ್ಕೆ ಬಿಲ್ಲೋಜರು ಅಂತ ಕರೆಯಲ್ಪಟ್ಟ ಕುಂಭ ಸಂಭವರಾದ ದ್ರೋಣರು ಕಷ್ಟಪಟ್ಟು ನಿಮಗೆ ಕಲಿಸಿದುದು ಸಾರ್ಥಕವಾಗುವ ಬಗೆಯನ್ನು ಕಂಡು ಧನ್ಯ ಧನ್ಯ ಸುಯೋಧನ ಅಂತ ಆಡುತ್ತಿದ್ರು. ಬಿಡದೆ ಬಾಗುತ ನೃಪರು ಮಕುಟವ ನಿಡುವ ಈ ಸಿರಿ ಚರಣ ಹಂಸತೂಲಿಕ ತಲ್ಪದ ಮೇಲೆ ಪವಡಿಸುವ ಮೊದಲು ನಡಕೊಂಡು ಬರುವುದಕ್ಕೂ ರತ್ನ ಖಚಿತವಾದ ಕಂಬಳಿ ಇತ್ತು. ಅಂತಹ ಅವಕಾಶವನ್ನು, ಅಂತಹ ನುಣುಪಾದ ಮೇಲ್ಮೈ ಉಳ್ಳಂತಹ ಸ್ಥಳವನ್ನು ಹಾದುಕೊಂಡು ಬಂದ ಈ ಪಾದಗಳು ಇಂದು ಈ ರಕ್ತದ ಹೆಮ್ಮಡುವನ್ನು ಉತ್ತರಿಸುತ್ತಾ ಹೋಗುವುದನ್ನು ಕಂಡಾಗ ಸಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ವಯೋವೃದ್ಧ ಜೀವಕ್ಕೆ. ಪ್ರಭು, ರತ್ನಗಂಬಳಿಯ ಮೇಲಿಟ್ಟ ಪಾದ ಈ ಕಾಲದಲ್ಲಿ ಈ ರಕ್ತವನ್ನು ಹೇಗೆ ಸಹಿಸಿಕೊಳ್ಳುತ್ತದೆ? ಸಂಗೀತದ ಮೃದು ಮಾಧುರ್ಯದ ಆಲಾಪಕ್ಕೆ ಸರಾಗವಾಗಿ ಸಂಗೀತದ ಅಭಿಜ್ಞತೆಯಿಂದ ಮೇಲೆ ಕೆಳಗೆ ತಲೆ ತೂಗಿ ಆಸ್ವಾದಿಸುತ್ತಿದ್ದ ನೀನು ಈ ರಣಕಣದಲ್ಲಿ ನಿನ್ನವರು ಸಾಯದೆ ಅರೆಜೀವವಾಗಿ ಉಳಿದ ಈ ಮರಣಾಕ್ರಂದನವನ್ನು ಕೇಳುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ ಹೇಳು? ನಿನ್ನ ಶರೀರವಿಡೀ ಪನ್ನೀರಿನಿಂದ ತೊಯ್ದು ತೊಪ್ಪೆಯಾಗಿ ಅದರ ಪರಿಮಳಕ್ಕಾಗಿ ಆಸ್ವಾದಿಸಿ ಬಹುಮಂದಿ ಮೂಗು ತೆರೆದು ಬರುತ್ತಿದ್ರಲ್ಲ, ಆ ನಿನ್ನ ಶರೀರದಲ್ಲಿರುವ ಕವಚ ಹರಿದು ಹೋಗಿ ನಿನ್ನವರ ರಕ್ತ ಲಾಂಛನದಿಂದ ಕೆಂಪಾಗಿರುವ ಸ್ಥಿತಿಯಲ್ಲಿ ಈ ಅಸಹ್ಯವಾದ ವಾಸನೆ ನಿನಗೆ ಹೇಗೆ ಸಹ್ಯವಾಗುತ್ತದೆ ಪ್ರಭುವೇ? ಮಾತಾಡುವುದಕ್ಕೆ ನಿನ್ನವರ ಉತ್ಕರ್ಷೆಯ ಕಥೆ ಇತ್ತು, ನಿನ್ನವರ ಸಾಧನೆಯ ಗಾಥೆ ಇತ್ತು, ನಿನ್ನವರ ಬೆಂಬಲದ ಕಥೆ ಇತ್ತು, ನಿನ್ನವರ ಸಾವಿನ ಸೋಲಿನ ರಣದ ಈ ಪರಿಭವದ ಕಥೆಯನ್ನು ಹೇಳುವುದಕ್ಕಾಗಿ ಮಾತ್ರ ಈ ನಾಲಗೆಯನ್ನು ಉಳಿಸಿಕೊಂಡೆಯ ನೀನು. ಇಲ್ಲದೆ ಹೋದರೆ ಬೇರೆ ಯಾವ ಶಬ್ದದಿಂದ ಕಟ್ಟಿಕೊಡ್ಲಿ? ಹಾಗಾದರೆ ಈ ಹೆಮ್ಮಡುವನ್ನು ನೀನು ಉತ್ತರಿಸಿ ಬರುತ್ತೀಂತ ಆದರೆ ಒಂದು ಪ್ರಶ್ನೆ ನಿನ್ನಲ್ಲಿ ನಾನು ಕೇಳಲೇಬೇಕು. ನೀನು ಈಗಿಂದೀಗ ಉತ್ತರಿಸದೆ ಹೋದ್ರು ಈ ಗದಾ ದಂಡವನ್ನು ಇಳಿಸುವ ಮೊದಲಾದರೂ ಉತ್ತರಿಸಬೇಕು. ರಣ ಎಂದರೆ ನನಗೆ ಆಪೋಷಣದ ವಸ್ತು, ರಣ ಅಂದರೆ ನನಗೆ ಕ್ರೀಡಾ ಕ್ಷೇತ್ರ, ರಣ ಅಂದರೆ ನನಗೆ ಮಹಾ ಮಲ್ಲರನ್ನು ಉತ್ತೇಜಿಸುವ ಪರಿಕ್ರಮದ ಮಹಾ ಆಖಾಡ. ರಣಕ್ಕಾಗಿ ಮೈ ಇಡೀ ನವೇದ್ದಿದೆ. ಗದಾ ದಂಡವನ್ನು ತಿರುವುದಕ್ಕಾಗಿ ಸಶಕ್ತವಾದ ಆನೆಯ ಸುಂಡಾಲ ದಂಡದ ಆಗಿನ ತೋಳುಗಳು ನಿಮಿರಿ ನಿಂತಿದ್ದಾವೆ ಅಂತ ಹೇಳುವ ನೀನು ರಣಕ್ಕೆ ಬೆದರಿ ರಣದಲ್ಲಿ ನನಗೆ ಸೋಲಾಗುತ್ತದೆ, ಆತ್ಯಂತಿಕವಾಗಿ ನಾನು ಪರಾಭೂತನಾಗುತ್ತೇನೆ ಎನ್ನುವ ಸ್ಥಿತಿಯಿಂದ ಹೀಗೆ ಹೊರಟ್ರೆ ಪ್ರಶ್ನೆ ಬರುವುದಿಲ್ಲ ಪ್ರಭುವೇ. ಅದಕ್ಕಾಗಿ ಇಷ್ಟು ದೊಡ್ಡದಾದಂಥ ಕಳಕೊಳ್ಳುವಿಕೆ ಅಗತ್ಯ ಇತ್ತೆ, ಇಷ್ಟು ದೊಡ್ಡ ನಷ್ಟವನ್ನು ಭರಿಸುವ ಅನಿವಾರ್ಯ ಇತ್ತೆ. ಈ 11 ಅಕ್ಷೋಹಿಣಿ ಸೇನೆಯಲ್ಲಿ ಬೆರಳೆಣಿಕೆಯ ಮಂದಿ ನಿನ್ನ ಜೊತೆಗಿದ್ದಾರೆ. ಒಂದೆಡೆಯಲ್ಲಿ ಕೃಪರಿದ್ದಾರೆ, ಅಶ್ವತ್ಥಾಮರಿದ್ದಾರೆ, ಕೃತವರ್ಮರಿದ್ದಾರೆ. ಅದು ಬಿಟ್ಟರೆ ಆ ಭೀಮ ಕೇವಲ ಒಂದು ಕೈಯಲ್ಲಿ ಮುರಿಯಬಹುದಾದ ಅನ್ನ ಆಹಾರ ಹುಲ್ಲುಗಳಿಲ್ಲದೆ ಸೊರಗಿದ ಆನೆಗಳಿದ್ದಾವೆ. ನಡೆಯುವುದಕ್ಕೆ ಗೊರಸಿಗೆ ಬಲ ಸಾಗದೆ ಕುಂಟುತ್ತಿರುವ ಕುದುರೆಗಳಿದ್ದಾವೆ. ಅರ್ಧ ಕೀಲಿ ಕಳಕೊಂಡಂತಹ ಯಾವ ಕಾರಣಕ್ಕೂ ಚಲಿಸಲಾದ ಆರದ ಗಾಲಿಗಳನ್ನು ಹೊಂದಿರುವ ಈ ರಥಗಳನ್ನು ನೀನು ಹೊಂದಿದ್ದಿ. ಇದರಿಂದ ಇನ್ನಾದರೂ ನೀನು ಪಾಂಡವರನ್ನು ಗೆಲ್ಲಬಲ್ಲ ಎಂಬ ಆತ್ಮವಿಶ್ವಾಸ ಇದ್ದವನು ಅದನ್ನು ಕಳಕೊಂಡು ಹೊರಟೆಯ. ಒಂದು ಮಾತು ನೆನಪಾಗುತ್ತದೆ ಪ್ರಭುವೇ, ಏನಪ್ಪ? ಎಲ್ಲವನ್ನು ಒಳಗೊಂಡವನಿಗೆ ಒಳಗೊಳ್ಳುವವರೆಗೆ ಕನಸಿರ್ತದಂತೆ, ಒಳಗೊಂಡ ಮೇಲೆ ಯಾಕೋ ಮಾನಸಿಕ ಅಶಾಂತಿ ಪ್ರಾರಂಭ ಆಗುತ್ತದೆ ಅಂತೆ. ನನಗಿದು ಹೆಚ್ಚಾಯಿತು, ನಾನು ಹುಚ್ಚಾದೆ. ಅವ ಮತ್ತೆ ಕಳಕೊಳ್ಳುವ ಪ್ರಯತ್ನ ಮಾಡ್ತಾನಂತೆ. ಎಲ್ಲವನ್ನು ಕಳಕೊಂಡು ಬಟ ಬಯಲಿನಲ್ಲಿ ನಿಂತಾಗ ಈ ಏಕಾಂತದ ಸ್ಥಿತಿಯಷ್ಟು ಸುಖ ಅಂತ ಅನುಭವವಾಗುತ್ತದೆ ಅಂತೆ. ಪ್ರಭುವೇ, ಅದು ಹೌದು ಅಂತ ಆದರೆ ಎಲ್ಲವನ್ನು ಸಂಪಾದಿಸುವ ಮಹಾ ಕನಸಿನ ಹೆಮ್ಮರದ ಕೆಳಗೆ ಆಯುಧ ಹಿಡಿದು ನಿಂತ ನೀನು ಈಗ ಎಲ್ಲವನ್ನು ಕಳಕೊಂಡಾಗ ಸುಖಿಸ್ತಿ ಅಂತ ಆದರೆ ಒಂದು ಮಾತಾಡ್ತೇನೆ, ಇದು ಯಾಕೆ ಹೀಗಾಯಿತು ಬಲ್ಲೆಯ? ಮಂದಮತಿಯೋ ಸಂದರೆಲ್ಲರೂ ಉಳಿದೆಯೊಬ್ಬನೇ, ನಿನ್ನ ಮಂದಮತಿಯೋಳು ಉಳಿದೆಯೊಬ್ಬನೇ. ಮಂದಭಾಗ್ಯರು ನಾವು ಶಿವ ಶಿವ, ಮಂದಭಾಗ್ಯರು ನಾವು ಶಿವ ಶಿವ ಎಂದು ಸಂಜಯ ಮರುಗಿದ ಚಿಂತೆಗೊಂಡ ಪುಣವಿಪ
ಅವಸರದಿಂದ ಯೋಚಿಸುವ ಕ್ರಮವೂ ಉಂಟು, ಆ, ನಿಧಾನಕ್ಕೆ ಹದವಾಗಿ ಯೋಚಿಸುವ ಕ್ರಮವೂ ಉಂಟು. ಆ. ಕೆಲವೊಮ್ಮೆ ನಿಧಾನವಾಗಿ ಯೋಚಿಸಿದಾಗ ಫಲಿತ ಧನಾಂಶವಾಗುವುದು ಉಂಟು. ಆ. ಕೆಲವೊಮ್ಮೆ ಅವಸರದ ನಿರ್ಣಯ ಎನ್ನುವುದು ತಿಳಿಗೇಡಿನ ನಿರ್ಣಯ ಆಗುವುದು ಉಂಟು. ಹಾಗೆಂದು ಕೆಲವೊಮ್ಮೆ ಬಹಳ ನಿಧಾನವಾಗಿ ಯೋಚಿಸಿದರೆ ಪರಿಣಾಮ ಏನು ಎನ್ನುವುದನ್ನು ಗ್ರಹಿಸುವ ಮೊದಲೇ ಸಿಡಿಲಿನ ಆಘಾತ ಕೊಡುತ್ತದೆ ವಿಧಿ. ಅದು ನಿನ್ನ ಪಾಲಿಗೆ ಸತ್ಯವಾಗಿ ಹೋಯಿತು ಅಂತ ನನಗನ್ನಿಸುವುದು. ಇಂದು ನಿನ್ನಯ ಮಂದ ಮತಿಯಳು ತುಂಬಿದ ಸಭೆಯಲ್ಲಿ ದುರವೀಳ್ಯವನ್ನು ಕೊಡುವ ಮೊದಲು ಈ ಪ್ರಪಂಚದಲ್ಲಿ ಯುದ್ಧದಿಂದ ಉಂಟಾಗುವ ವಿಪ್ಲವವನ್ನು ಆ ಮನವಾರೆ ಆಡಿದ ಕೃಷ್ಣ ಮನ ಮುಟ್ಟುವ ಹಾಗೆ ನುಡಿ ಚಿತ್ರಣದಲ್ಲಿ ಕಟ್ಟಿಕೊಟ್ಟ ಶ್ರೀಹರಿ. ಆದರೆ ಆ ಮಾತನ್ನು ನೀನು ಕೇಳಲಿಲ್ಲ. ನಿನ್ನ ಧರ್ಮ ಪತ್ನಿಯಾದಂತಹ ಭಾನುಮತಿ ಪುರುಷ ರತ್ನವೇ ಕೇಳು, ಯಾವ ಕಾರಣಕ್ಕೂ ಹೋರಾಟ ಮಾಡಬೇಡ, ಲಾಲಿಸು, ಅವರಿವರೊಂದಾಗಿ ಮೇಲೇರಿ ಬಂದಿವರು ಅಂತ ಆಡಿದ್ರು. ಅದಕ್ಕಾಗಿ ನೀನು ಒಮ್ಮೆ ಅಟ್ಟಹಾಸದಿಂದ ಬಿಸುಸೀಲನ್ನಿಟ್ಟು ಆಚೆಗೆ ಹೋಗುವಂತ ಸೂಚಿಸಿದೆ. ಅವ್ವೆಯ ಮಾತನ್ನು ತಿರಸ್ಕರಿಸಿದೆ. ತಂದೆಯ ಮಾತು ಆತ್ಯಂತಿಕವಾಗಿ ನಿನ್ನ ಪರವಾಗಿತ್ತು ಅಂತ ಉಳಿದವರು ಹೇಳಿ ಆ ಕೃಷ್ಣನ ಲೀಲಾ ಮೂರ್ತಿಯ ಮಹಾವಿಲಾಸೆಯ ದರ್ಶನದ ಕ್ರಮ ಕಂಡ ಮೇಲೆ ಇವ ನಿಜವಾಗಿಯೂ ನಾಶಕ್ಕೆ ಕಾರಣನಾಗುತ್ತಾನೆ ಎನ್ನುವ ಹಾಗೆ ಭಾವಿಸಿ ಅವರು ದುಃಖಿತರಾದದನ್ನು ಕಂಡಿದ್ದೇವೆ. ಆಮೇಲೂ ಮೊನ್ನೆ ಅದನ್ನು ನೆನಪಿಸುವಾಗ ಕರುಳು ಹಿರಿಯುತ್ತದೆ. ಯಾವುದಪ್ಪ? ಕರ್ಣ ಪರ್ವದ ಕಥೆ. ಕರ್ಣನನ್ನು ಕಳಕೊಳ್ಳಬೇಕಾದಂಥ ಸ್ಥಿತಿ ಬರುವ ಮೊದಲು ಅಶ್ವತ್ಥಾಮರ ಆಡಿದರು, ಯಾವ ಕಾರಣಕ್ಕೂ ಯುದ್ಧ ಬೇಡ ಪ್ರಭುವೇ, ಕರ್ಣನಂಥ ಮಹಾನ್ ಸಾಹಸಿಯನ್ನು, ದುರಧೀರನನ್ನು, ರಣಪಂಡಿತನನ್ನು ಈ ಕಾಡಿಗಿಚ್ಚಿಗೆ ಬಲಿ ಕೊಡಬೇಡ, ಅವನನ್ನು ಉಳಿಸಿಕೊ, ಅವನ ಜೊತೆಗೆ ನಿನ್ನ ಬದುಕಿನಲ್ಲಿ ಅಲಿಸಿ ಹೋದ ಭಾಗ್ಯದ ರೇಖೆಯನ್ನು ಸರಿಪಡಿಸಿಕೊ ಹೇಳುವಾಗಲೂ ನೀನು ಅದನ್ನು ಧಿಕ್ಕರಿಸಿದೆ. 90ರಷ್ಟು ದಾಟಿದ ಮೇಲೆ 10ರಷ್ಟು ಹತ್ತಿ ಇಳಿಯುವುದು ಕಷ್ಟವೇ ಅಂತ ಆಡಿದೆ. ಹಾಗಾದರೆ ಇಂದು ನಿನ್ನಯ ಮಂದಮತಿಯಳು ಸಂದರೆಲ್ಲರೂ ಉಳಿದೆ ಓರ್ವನೆ, ನೀನು ಒಬ್ಬನೇ ಇದ್ದಿ ಪ್ರಭುವೇ. ಜೀವವಾಗಿ ಎರಡಿಲ್ಲ, ಜೀವವಾಗಿ ನೀವು ಮೂರಿಲ್ಲ. ನಿನ್ನ ಕೈಯಲ್ಲಿರುವುದು ಸಜೀವತ್ವದ ಸಂಕೇತವಾಗಿ ನಿನ್ನ ಕೈಯಲ್ಲಿ ಉರುಳಾಡುವ ಗದೆ, ಅದು ಬಿಟ್ಟರೆ ಭೀಮ ಹೆಜ್ಜೆಗಳು. ಅರ್ಥಾತ್ ಶಂಕರನನ್ನು ಲಕ್ಷಿಸಿ ನಾನು ಆಡುವುದು, ನಿನ್ನ ವಿರೋಧಿ ಭೀಮನನ್ನು ಮೂದಲಿಸುವುದಕ್ಕಾಡುವುದಲ್ಲ. ಆ ಪಾದ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಸಿರಿಪಾದ, ಶ್ರೀಮಂತ ಪಾದ, ನಮ್ಮಂಥವರಿಗೆ ಕೃಪಾ ಪಾದ ಆಗಿದ್ದದ್ದು ಹೌದು. ಆದರೆ ಈಗ ಅದು ಸೋತಿದೆ, ಅದು ಬಸವಳಿದಿದೆ. ಅದು ಬೆಂಗಾಡಿನ ಆ ಮರಳು ಭೂಮಿಯಲ್ಲಿ ನಡೆಯುವಂತಹ ಬಿಸಿತನವನ್ನು ಹೊಂದಿ ಆ ಬಿಸುಪಿನಿಂದ ಕರಟಿ ಹೋಗಿದೆ ಪ್ರಭುವೇ. ಹಾಗಾದರೆ ನಿನ್ನ ಕಾರಣದಿಂದ ನಮಗೆ ಈ ಸ್ಥಿತಿ ಬಂತೆ. ಆಡಲಾರ ನಾನು, ಮಂದ ಭಾಗ್ಯರು ನಾವು. ಮಕ್ಕಳೆಲ್ಲ ನಲಿದು 105 ತೊಟ್ಟಿಲುಗಳನ್ನು ಕಟ್ಟುವ ಪ್ರಾಯದಲ್ಲಿ ಸಿಕ್ಕಿದ್ರೆ ಆಗಿತ್ತು ಅಂತ ಭಾವಿಸಿದ್ದೆವು. 14 ವರ್ಷ ಪ್ರಾಯ ಧರ್ಮರಾಜನಿಗೆ ತುಂಬಿದ ಮೇಲೆ ಹಸ್ತಿನಗೆ ಬಂದರು. ಆಗಲೂ ತೊಟ್ಟಿಲು ಕಟ್ಟಿದ್ದೇವೆ ಅಂತ ಹೇಳಿದರೆ ಆಭಾಸದ ಸಂಗತಿ. ನಿಮಗಂತೂ 100 ತೊಟ್ಟಿಲನ್ನು ಕಟ್ಟಿದ್ದೇವಲ್ಲ, ದುಶ್ಯಲೆ ಎನ್ನುವ ತಂಗಿಗಾಗಿ ಕಟ್ಟಿದ್ದೇವಲ್ಲ. ಆ ತೊಟ್ಟಿಲು ಕಟ್ಟಿದಂತಹ ಆ ನಮ್ಮ ವಿಶಿಷ್ಟವಾದ ಅಂತಃಪುರದ ಮೇಲ್ಚಾವಣಿ ಅಣಕಿಸ್ತದೆ ಸುಯೋಧನ, ನನ್ನನ್ನು ಇಳಿಯುತ್ತದೆ. ನಿಮ್ಮ ಬಾಯಲ್ಲಿ ಬರುತ್ತಿದ್ದಂತಹ ಮೇಲ್ನುಡಿಗಳನ್ನು ಕೇಳಿ ನಾವು ಮಕ್ಕಳಾಗಿ ಸರಿಯಾಗಿ ಮಾತಾಡುವವರು ಮಕ್ಕಳ ಹಾಗೆ ಬೊಚ್ಚುಬಾಯಿಯಲ್ಲಿ ಮಾತಾಡಿ ನಿಮಗೆ ಪ್ರತಿಧ್ವನಿಸುತ್ತಿದ್ದೇವಲ್ಲ, ಪ್ರತಿಸ್ಪಂದಿಸುತ್ತಿದ್ದೇವಲ್ಲ, ಪ್ರತಿಕ್ರಿಯಿಸುತ್ತಿದ್ದೇವಲ್ಲ. ಇಂದು ಗೋಡೆಗಳಿಗೂ ಕೂಡ ಧ್ವನಿ ಬಂದಿದೆ. ಸಾವಿನ ಮರಣ ಮೃದಂಗ, ಸಾವಿನ ವಾಲಗ, ಸಾವಿನ ರುದ್ರವೀಣೆ, ಅದಲ್ಲದೆ ಮತ್ತೊಂದು ಹಸ್ತಿನೆಯಲ್ಲಿ ಕೇಳುವುದಿಲ್ಲ, ಕಾಣುವುದಿಲ್ಲ. ಇಲ್ಲಿಂದ ಕಾಡಿಗೆ ಹೋಗೋಣವೇ? ನಾಡಿನ್ನು ಉಳಿದಿದೆ, ನನ್ನನ್ನು ನಾಡು ಕರೆಯುತ್ತದೆ. ನಿನ್ನಪ್ಪಯ್ಯನನ್ನು ಕಾಣಬೇಕು, ಭರವಸೆ ಹೇಳಬೇಕು. ಆದರೆ ಮಂದ ಭಾಗ್ಯರು ನಾವು ಕಂಡು ಕೇಳುವ ಅನುಭವಿಸುವಂಥ ಅವಕಾಶ ಇಲ್ಲದೆ ಹೋಯಿತು. ಆದರೆ ಪ್ರಭುವೇ, ನಾನು ಬಂದ ಮೇಲೆ ಇಷ್ಟರವರೆಗೂ ನೀನು ಹೂ ಹೂ ಅಂತ ಹೇಳುವಾಗ ನಿನ್ನ ಹೃದಯದ ಒಳಗೊಂದು ತಳಮಳ ನಡೆಯುತ್ತದೆ ಅಂತ ನಾನು ಬಲ್ಲೆ. ಅದಕ್ಕೆ ಶಬ್ದಗಳನ್ನು ಸೇರಿಸು, ಅದನ್ನು ಕೋದು ವಾಕ್ಯ ಮಾಡು. ಒಮ್ಮೆ ನನ್ನ ಸಮ್ಮುಖದಲ್ಲಿ ಹೇಳು, ಒಡೆಯ ಪೊಡವಿ ಪಾಲಕನಾಗಿ ಏಕಾದಶ ಸಮೂಹದ ಒಡೆತನ ಎಲ್ಲಿ, ಈ ಏಕಾಕಿತನ ಎಲ್ಲಿ, ಈ ದಿಟ್ಟ ಈ ಪೂರ್ವದ ಪಯಣ ಯಾರಿಗೆ ಪ್ರಭುವೇ, ಯಾಕೆ ಹೇಳು? ಸಂಜಯ, ಮಾತಾಡು. ನೀನು ಮಾತಾಡದಿದ್ರೆ ದುಃಖ ಆಗುತ್ತದೆ ನನಗೆ. ಆನಂದದಿಂದಿರಲಿ, ಆಕ್ರೋಶದಿಂದಿರಲಿ, ಕರುಣೆಯ ಪ್ರವಾಹದಿಂದಿರಲಿ, ಭಾವ ಒಮ್ಮೆಗೆ ಧುಮ್ಮಿಕ್ಕುವುದಕ್ಕೆ ತೊಡಗಿದಾಗ ಪೂರಕವಾಗಿಯೇ ಇರಲಿ. ನಾವು ಸೇರಿಸುವುದಕ್ಕೆ ಹೊರಟ ಮಾತು ಆ ಭಾವದ ಧಾರೆಯನ್ನು ಕತ್ತರಿಸ್ತದೆ.
ಒಳಗನ್ನು ಹೊರಗನ್ನು ರಣಮಧ್ಯದಲ್ಲಿ ಅರಿಯಬಲ್ಲ ದಿವ್ಯ ದೃಷ್ಟಿಯನ್ನು ಹೊಂದಿದ ವ್ಯಾಸಾನುಗ್ರಹ ಸಂಪನ್ನನಾದ ಗವಲ್ಗಣಸೂನು ಸಂಜಯನು ನೀನು. ಕಂಗಳಿಲ್ಲದ ನಮ್ಮ ಅಪ್ಪನಿಗೆ ಕಣ್ಣಿನ ಬೆಳಕಾಗಿ ಒದಗಿ ನಿಂತವನು. ಇಲ್ಲಿ ನೀ ಬಂದು ವಿಲಪಿಸ್ತಾ ಆಡಿದ ಮಾತಿನ ಸಾರವನ್ನು ನಾ ಗ್ರಹಿಸಿದರೆ ವ್ಯಾಸಾನುಗ್ರಹದ ದಿವ್ಯ ದೃಷ್ಟಿಗೂ ಕಾಣದ ಕೌರವನ ಅಂತರಂಗವನ್ನು ಅರಿಯುವ ಕಾತರತೆಯಿಂದ ಅಂಗಲಾಚುತ್ತಾ ಇರುವ ಸಂಜಯನನ್ನು ನಾ ಕೇಳಿದೆ ಇಷ್ಟೊತ್ತು. ವ್ಯಾಸರಿಗೆ ಹೊರಗಿನಿಂದ ಕಂಡದ್ದನ್ನು ವರ್ಣಿಸುವಂತೆ ಮಾಡುವ ದಿವ್ಯ ಸಾಮರ್ಥ್ಯ ನಿನಗೆ ಕರುಣಿಸುವುದಕ್ಕಾಯಿತು. ಒಳಗಿನಿಂದ ನಡೆಯುವ ಕೋಲಾಹಲ ಏನು, ಮನದ್ದು, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ, ಶಕ್ತಿಯಿಂದ ಶಕ್ತಿಗೆ ಭಿನ್ನ. ಅವರವರ ಅನುಭವವೇ ಅದನ್ನು ವಿವರಿಸಬೇಕಲ್ಲದೆ ಅನ್ಯರ ದೃಷ್ಟಿಕೋನ ಅಲ್ಲ ಎಂಬುದರಿಂದಲೇ ಆ ಸಾಮರ್ಥ್ಯ ನಿನಗೂ ಕಲ್ಪಿಸದೇ ಹೋದರವರು. ಆಕ್ಷೇಪ ಆಡಿದ್ದಲ್ಲ. ಈಗ ನಮ್ಮವರಿಗಾಗಿ ನನ್ನಂತರಂಗ ಏನು ಅಂತ ಅರಿಯುವುದಕ್ಕೆ ನೀ ಬಂದು ನಿಂತಿದ್ದಿ. ರನ್ನಗಂಬಳಿಯಲ್ಲಿ ನಡೆದ ಸುಯೋಧನ ಕೆನ್ನೀರಿನಲ್ಲಿ ಕಾಲ್ತೊಳೆಯುತ್ತಾ ಇರುವುದನ್ನು ಕಂಡು ಮುತ್ತಿನ ಛತ್ರದಡಿಯಲ್ಲಿ ವಿರಾಜಿತನಾದಂತಹ ಕೌರವನಿಗೆ ಗೃಧ್ರ ಪಕ್ಷಿಗಳು ಅಪಸವ್ಯವಾಗಿ ಸವ್ಯವಾಗಿ ಸುತ್ತುತ್ತಾ ಇರುವುದನ್ನೇ ಛತ್ರಭ್ರಾಂತಿಯಿಂದ ಗ್ರಹಿಸಬೇಕಾದ ಅನಿವಾರ್ಯತೆಯನ್ನು ಹೊಂದಿ ಲಕ್ಷ ಲಕ್ಷ ಮಂದಿಗೆ ಮಧ್ಯಾಹ್ನವೋ ರಾತ್ರಿಯೋ ಭೋಜನ ಉಣಿಸ್ತಿದ್ದೆ. ಶಾಕಿನಿ ಡಾಕಿನಿಗಳು ನಿನ್ನವರ ಹೇಳ ತಿಂತದೆ ಪ್ರಭುವೇ. ಇದನ್ನು ಕಂಡು ಸಹಿಸುವುದಕ್ಕಾಗದ ಭಾವಾಕ್ರೋಶದಿಂದ ನೀನು ಆಡಿದ ಮಾತು, ಆ ಭಾವದ ಮೇಲೆ ನನಗೆ ಆಕ್ಷೇಪ ಇಲ್ಲ. ಆದರೆ ಬಿದ್ದ ನೆತ್ತರನ್ನು ಬೀಳುವುದಕ್ಕಿದ್ದ ಕಾರಣವನ್ನು ಅರಿತ ನೀನು ಕಾರ್ಯಕಾರಣ ಸಂಬಂಧಗಳನ್ನು ತಿಳಿದವನೇ ಹೌದಾದರೂ ಇದನ್ನು ನಾನು ಹೇಗೆ ಗ್ರಹಿಸಿದ್ದೇನೆ ಅಂತ ತಿಳಿಯುವುದಕ್ಕೆ ಬಯಸ್ತಿ. ಆದಡೆಲೆ ಸಂಜಯನೇ ನೀ ಕೇಳೋ, ಆದಡೆಲೆ ಸಂಜಯನೇ ನೀ ಕೇಳ, ಆದಿ ಸುಕೃತ ವಿಶಾಲವನವದು ಸೀದು ಹೋದರೆ, ಆದಿ ಸುಕೃತ ವಿಶಾಲವನವದು ಸೀದು ಹೋದರೆ, ಜಯ ಸಿರಿಯು ಜಂಗುಳವ ಜಾರಿದರೆ ಆದರಿಸುವರ್ಯಾರು, ಹೇಳು ಸಂಜಯ. ಜಯ ಸಿರಿಯು ಜಂಗುಳವ ಜಾರಿದರೆ ಆದರಿಸುವವರ್ಯಾರು, ಆ ವಿಧಿ ಬರೆದ ಆದಿ ಅಕ್ಷರ ಕಿದು ಪ್ರತಿಕೂಲಾದಿಯುಂಟೆ, ಆ ವಿಧಿ ಬರೆದ ಆದಿ ಅಕ್ಷರ ಕಿದು ಪ್ರತಿಕೂಲಾದಿಯುಂಟೆ, ಕಂಬನಿ ತುಂಬುತು ಸುರಿದನು ಪ್ರತಿಕೂಲಾದಿಯುಂಟೆ ಎಂದು, ಕಂಬನಿ ತುಂಬುತು ಸುರಿದನು. ಆದೆಡೆಲೆ ಸಂಜಯ ನೀ ಕೇಳು, ಸಂಜಯ 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 ಪ್ರಭು, ದೈವವೇ ಧರೆಯ
ಭೂಮಿಯಲ್ಲಿ ಭಾರ ಕಳೆಯುವುದಕ್ಕಾಗಿ ಅವತರಿಸಿದ ಕಾಲ ಇದು ಎಂಬುದನ್ನು ವ್ಯಾಸರಿಂದ ಮೊದಲುಗೊಂಡು ನಿನ್ನ ತನಕ ಅನೇಕರು ಸಾರಿ ನಿಂತಿದ್ದೀರಿ. ಈ ಕಾಲದಲ್ಲಿ ಪೌರುಷವನ್ನು ಪ್ರಧಾನವಾಗಿ ತನ್ನ ಪ್ರವೃತ್ತಿಯನ್ನು ತೋರುವುದಕ್ಕೆ ಹಂಬಲ ಹೊತ್ತ ಕೌರವ ನಿಮಗೆಲ್ಲ ಪ್ರಶ್ನೆಯ ರೂಪದಲ್ಲಿ ಎದುರಲ್ಲಿ ನಿಂತಿದ್ದಾನೆ. ಒಂದೆಡೆ ದೈವ, ಇನ್ನೊಂದೆಡೆ ಪೌರುಷ. ಪೌರುಷವನ್ನು ಆಶ್ರಯಿಸಿದವನಿಗೆ ಪ್ರಯತ್ನಕ್ಕಿಂತ ಮಿಗಿಲಾದ ಮಾರ್ಗ ಇನ್ನೊಂದು ಕಾಣುವುದಿಲ್ಲ, ಇಲ್ಲವೇ ಇಲ್ಲ. ದೈವವನ್ನು ಆಶ್ರಯಿಸಿದವನಿಗೆ ದೈವದ ಕೃಪೆಗಿಂತ ಮಿಗಿಲಾಗಿ ಆಲಂಬನ ಯೋಗ್ಯವಾದ ಇನ್ನೊಂದು ಶಕ್ತಿ ಇಲ್ಲ ಅಂತ ಭಾವಿಸ್ತಾನೆ. ಸತ್ಯವೇ. ದೈವಾಲಂಬನಕ್ಕೆ ನೀನು ಈಡಾಗದೆ ಪೌರುಷವನ್ನೇ ಪ್ರಧಾನವಾಗಿಸಿಕೊಂಡು ಪ್ರಯತ್ನವನ್ನು ನಡೆಸ್ತಾ ಹೋದೆ. ಎಲ್ಲಿಯ ತನಕ? ಇದ್ದದ್ದೆಲ್ಲ ಕಳ್ಕೊಳ್ಬೇಕಾಯ್ತಲ್ಲ. ಸಂಜಯ, ಎಲ್ಲರೂ ಅವರ ವ್ಯಕ್ತಿತ್ವದ ಕುರಿತಾಗಿ, ಚಾರಿತ್ರ್ಯದ ಕುರಿತಾಗಿ, ಅವರ ಬದುಕಿನ ಪ್ರವೃತ್ತಿಯ ಕುರಿತಾಗಿ ಪ್ರಶ್ನೆ ಎದ್ದ ಕಾಲದಲ್ಲಿ ಸ್ವಸಮರ್ಥನೆಗೆ ನಿಲ್ಲುತ್ತಾರೆ. ಸತ್ಯವೇ. ಅಥವಾ ಅವರು ಏನು ಹೇಳಿದರು ಅದು ಸ್ವಸಮರ್ಥನೆಯ ದಾಟಿಯಲ್ಲಿರ್ತದೆ. ಅವರು ಹೇಳಿದ್ದೀಗ ತಮ್ಮನ್ನೇ ಸಮರ್ಥಿಸುವುದಕ್ಕಲ್ಲದಿದ್ದರು ಲೋಕದ ದೃಷ್ಟಿಗೆ ಅದು ಹಾಗೆ ಭಾಸ ಆಗ್ತದೆ. ವ್ಯಕ್ತಿಗತವಾದ ಸ್ವಾಯತ್ತೆ ಅದಲ್ವೇ? ಆಗ ವಿವೇಕಿಯಾದಂತಹ ನನ್ನಂಥವನು ಯೋಚಿಸುವುದು ಹೇಗೆ ಗೊತ್ತೋ, ನಮ್ಮ ವಿವೇಕದ ಪರಿಮಿತಿಯಲ್ಲಿ. ಈಗ ನನ್ನ ವಿವೇಕವೇ ಶ್ರೇಷ್ಠ ಅಂತಲ್ಲ, ನಮ್ಮನ್ನೇ ನಾವು ಹೇಳುವುದು ಬೇಡ. ನಮ್ಮಂಥವರ ಬದುಕಿನ ಇತಿವೃತ್ತವನ್ನು ಆಧರಿಸಿ ಒಂದು ದೃಷ್ಟಾಂತ ಕೊಟ್ಟರೆ, ಎಲ್ಲರಿಗೂ ಹೀಗಾಗುತ್ತದೆ, ಇವನಿಗೂ ಹಾಗಾದ್ದು ಅಂತ ಬೇಗ ಮನವರಿಕೆಯಾಗುತ್ತದೆ. ಸಂಜಯ, ಎಷ್ಟು ನೀನು ಹೇಳಿ ಹತಪ್ರಭನಾದ, ಹತಭಾಗ್ಯನಾದ ನನ್ನ ದುರವಸ್ಥೆಯನ್ನು ಕಂಡು ಮರುಕ ಹೊಂದುವಾಗಲು ಸಂಜಯ ಯೋಚಿಸು. ಆದಿ ಸುಕೃತ ವಿಶಾಲವನ ಸೀದು ಹೋದ ಸ್ಥಿತಿಯಲ್ಲಿ, ಅರ್ಥ ಆಗಲಿಲ್ಲ ನನಗೆ. ಜಯಶ್ರೀ ಜಂಗುಳದಲ್ಲೇ ಇದ್ದದು. ಯಾರು ಉದಿಸುವಾಗ ಅವರು ಜಂಗುಳವನ್ನು ಜಾರಿ ಹೋದ ಸ್ಥಿತಿಯಲ್ಲಿದ್ದಾಳೋ ಆ ಸ್ಥಿತಿಯಲ್ಲಿ ವಿಧಿ ಬರೆದ ಆದಿ ಅಕ್ಷರವೇ ಪ್ರತಿಕೂಲವಾಗಿ ನಿಂತ ಸ್ಥಿತಿಯಲ್ಲಿ ಎಂತೆಂಥವರು ಹುಟ್ಟಿ ಬೆಳೆದಿದ್ದಾರೆ ಗೊತ್ತುಂಟಾ? ಮಾಂಧಾತ ನೃಪತಿ ಹುಟ್ಟಿದ ಕ್ಷಣದಲ್ಲಿ ಕುಡಿಯುವುದಕ್ಕೆ ಅವನಿಗೆ ಹಾಲಿರಲಿಲ್ಲ. ಯಾರು ತಂದು ಕೊಟ್ಟರು? ದೇವೇಂದ್ರನ ಕೊಟ್ಟ ಅಂತ ಕೇಳ್ತೇವೆ. ನನ್ನನ್ನು ಕುಡಿಯುತ್ತಾನೆ ಎಂಬುದರಿಂದ ಮಾಂಧಾಸ್ಯತಿ ಎಂಬುದರಿಂದ ಮಾಂಧಾತ ಅಂತ ಅವನಿಗೆ ಹೆಸರು. ಹೌದು ಪ್ರಭು. ಎಷ್ಟು ದೊಡ್ಡ ಅಸೀಮ ಸಾಹಸಿ ಅಂತಂದ್ರೆ, ಅಂದ್ರೆ ಧರಾಪಾಲರನ್ನೆಲ್ಲ ಗೆಲ್ಲುತ್ತಾ 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 ದೇವಲೋಕದ ತನಕ ಸಶರೀರನಾಗಿ ಸಾರಿ ನನಗೆ ಇಂದ್ರಪಟ್ಟ ಬೇಕು ಅಂತ ಪರಾಕ್ರಮದಿಂದ ತನ್ನದ್ದಾದ ಸ್ವಾಮ್ಯವನ್ನು ಸ್ಥಾಪಿಸುವುದಕ್ಕೆ ಹೊರಟ ಕಾಲದಲ್ಲಿ ದೂರದಲ್ಲಿದ್ದ ಮಧುಪುರದಲ್ಲಿದ್ದ ಮಧುದಾನವನನ್ನು ಅಲ್ವಾ ಅಲ್ಲಿ ತೋರಿ ಅವನಿಂದ ಹತನಾದ. ಅಲ್ಲೇನಿತ್ತು? ವಿಶೇಷವಾದ ಶಕ್ತಿ ರೂಪವಾದಂತಹ ಆಯುಧವೊಂದನ್ನು, ಶಿವಪ್ರಸಾದ ರೂಪದಲ್ಲಿದ್ದ ಆಯುಧ ಯಾವಾಗ ಧನುಜನ ಕೈಯಲ್ಲಿತ್ತೋ, ಲವಣಾಸುರನ ಮಧುದಾನವನ ಮಗನಾದ ಲವಣಾಸುರನ ಕೈಯಲ್ಲಿತ್ತೋ, ಅದರ ಜೊತೆಗಿರುವ ಕಾಲದಲ್ಲಿ ಎದುರಾಗಿ ಬಂದವನೆಂಥವನೇ ಇದ್ರೂ ಸಾಯಲೇಬೇಕಾಗಿ. ಪರಾಕ್ರಮಿಯಾಗಿದ್ದು ಕೂಡ ಅದನ್ನು ಅರಿಯದೇ ಹೋಗಿ ಕೆಣಕಿ ಅಳಿಯುವಂತಾದದ್ದು ಆದಿ ಸುಕೃತ ವಿಶಾಲವನವದು ಅಳಿದು ಹೋದದ್ದಕ್ಕೆ ದೃಷ್ಟಾಂತ. ವಿಧಿ ಆದಿಯಲ್ಲೇ ಪ್ರತಿಕೂಲಾಕ್ಷರಗಳನ್ನು ಬರೆದದ್ದಕ್ಕೆ ದೃಷ್ಟಾಂತ. ಜಂಗುಳದಲ್ಲಿದ್ದ ಜಯಸಿರಿ ಜಾರಿದ್ದಕ್ಕೆ ದೃಷ್ಟಾಂತ. ಕರವಿಹೀನನಾಗಿ ಹುಟ್ಟಿದಂತಹ ಕೃತವೀರ್ಯ ಸೂನು ಅರ್ಜುನ ನಾಮಕನಾದ ಕಾರ್ತವೀರ್ಯ ದತ್ತಾತ್ರೇಯ ಅನುಗ್ರಹದಿಂದ ಸಹಸ್ರ ಕರವಿರಾಜಿತನಾಗಿ ರಣಧಾರಿಣಿಯಲ್ಲಿ ಮೆರೆದಾಡಿದಂತಹ ಅಸೀಮ ಚಕ್ರವರ್ತಿ. ಸಹಸ್ರ ಭಾವ. ಬ್ರಾಹ್ಮಣ ವಿರೋಧ ಮಾಡಿದರೆ ನೀ ಸಾಹಿತಿ, ಸರ್ವನಾಶ ಆಗುತ್ತದೆ, ಎಚ್ಚರಿಕೆ ಉಂಟು. ಹೌದಪ್ಪ. ಬದುಕಿನಲ್ಲಿ ಹಲವು ಬಾರಿ ಆ ಪ್ರಮೇಯ ಬಂದರೂ ಸ್ವನಿಯಂತ್ರಣ ಸಾಧಿಸಿದವನು. ಜಮದಗ್ನಿಗಳ ಆಶ್ರಮಕ್ಕೆ ಬಂದಾಗ ಹೋಮಧೇನು ನಿಮಿತ್ತವಾಗಿದ್ದುಕೊಂಡು ತನ್ನ ವಂಶದ ತಲೆತಲಾಂತರವು ಸರ್ವನಾಶ ಆಗುವ ಹಾಗೆ ಭೃಗುವಂಶೀಯನಾದ ರಾಮನಿಂದಲೇ ಅಳಿವನ್ನು ಹೊಂದಿದ ಅಂತಾದರೆ ಅದು ತನಕ ಜಾಗೃತವಾಗಿದ್ದ ವಿವೇಕ ಮಸುಕಾದದ್ದು ಯಾಕೆ? ಆದಿ ಸುಕೃತ ವಿಶಾಲವನದು ಅಳಿದು ಹೋದದ್ದರಿಂದ, ಜಯಸಿರಿ ಜಂಗುಳವನ್ನು ಜಾರಿದ್ದರಿಂದ, ವಿಧಿ ಪ್ರತಿಕೂಲಾದಿ ಮೊದಲೇ ನಿರ್ಣಯಿಸಿದ್ದರಿಂದ. ಬೇಡ, ಸೂರ್ಯವಂಶದಲ್ಲಿ
ಸಗರ ಪುತ್ರರನ್ನು ಕಳೆದುಕೊಂಡ ಸ್ಥಿತಿಯಲ್ಲಿ ಪ್ರಪೌತ್ರನಾಗಿ ಹುಟ್ಟಿದಂತಹ ಭಗೀರಥ ಹುಟ್ಟುವಾಗಲೇ ಜಯಸಿರಿ ಜಾರಿತ್ತು. ಆದಿಸುಕೃತ ವಿಶಾಲವನ್ನು ಸೀದು ಹೋಗಿತ್ತು. ತನ್ನ ಪಿತೃ ಪರಂಪರೆ ಭಸ್ಮೀಭೂತರಾಗಿದ್ದ. ಪ್ರಯತ್ನತಃ ಅವ ಯತ್ನಿಸಿದ್ದರಿಂದಲೇ ವಿಧಿ ಬರೆದಂತಹ ಅಕ್ಷರ ಏನು ಅಂತ ಅನ್ವೇಷಿಸ್ತಾ ಧರಾತಲಕ್ಕೆ ಜಾಹ್ನವಿಯನ್ನು ಇಳಿಸುವಲ್ಲಿ ಪರ್ಯಾಪ್ತನಾದ. ತನ್ನ ವಂಶವನ್ನು ಮಾತ್ರ ಅಲ್ಲ, ಭೂಜಾತರಾದ ಸರ್ವರು ಉದ್ಧತರಾಗುವಂತೆ ಗಂಗಾ ಭವಾನಿಯನ್ನು ಇಲ್ಲಿ ಹರಿಸುವಲ್ಲಿ ಪರ್ಯಾಪ್ತನಾದ. ಆಮೇಲೆ ಪ್ರಯತ್ನ ಎನ್ನುವ ಶಬ್ದವನ್ನು ಬದಲಾಯಿಸಿದ್ದು ಭಗೀರಥ. ಈ ಉದಾಹರಣೆಗಳು ಬೇಡ. ಭರತ ಕುಲದಲ್ಲೇ ಭರತಾನ್ವಯ ಅಂತ ಹೆಮ್ಮೆಯಿಂದ ಎದೆತಟ್ಟಿ ನಾವು ಹೇಳಿಕೊಳ್ಳುವುದಕ್ಕೆ ಕಾರಣನಾದ ಶಕುಂತಲಾ ಸೂನು ಹುಟ್ಟುವಾಗ ಎಲ್ಲಿದ್ದ, ಹೇಗಿದ್ದ? ತನಗೆ ಪಟ್ಟ ಕೊಡಬೇಕಾದ ಪಿತೃವೇ ನಿರಾಕರಿಸಿದ ಸರ್ವದಮನ ಭರತ ಅವನಿದ್ದದ್ದೆಲ್ಲಿ? ಕಣ್ವರ ಆಶ್ರಮಸ್ಥನಾಗಿದ್ದ. ಪರಿತ್ಯಕ್ತನಾದ ಬಳಿಕವೂ ಕೂಡ ಇನ್ನೇನು ಎಲ್ಲವೂ ಕಳಚಿ ಹೋಯಿತು ಎಂಬ ಕಾಲದಲ್ಲಿ ಅವನನ್ನು ಮತ್ತೆ ಕೂಡಿಕೊಂಡು ಅವನೇ ತನ್ನ ಸ್ವಂತಿಕೆಯಿಂದ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡ್ತಾ ಯೋಜನೆಗಳಷ್ಟು ದೊಡ್ಡ ಯಾಗಶಾಲೆಗಳನ್ನು ನಿರ್ಮಾಣ ಮಾಡಿ ಅಸೀಮವಾದಂತಹ ಯಾಗಯಜ್ಞಾದಿಗಳ ಮೂಲಕವಾಗಿ ಜನಾನುರಾಗ ಸಂಪಾದನೆ ಮಾಡಿ ಚಕ್ರವರ್ತಿಯಾಗಿ ಮೆರೆದಾಡಿದ. ಇದೆಲ್ಲ ಯಾವುದಕ್ಕೆ? ಹುಟ್ಟಿನಿಂದ ಪ್ರತಿಕೂಲವಾದದ್ದನ್ನು ಅನುಕೂಲವಾಗಿಸುವ ಅನಿವಾರ್ಯತೆಯೂ ಬರ್ತದೆ. ದೊಡ್ಡವರಿಗೆ ಬಂದಿದೆ. ಇವನು ಅದೇ ಮಾರ್ಗದಲ್ಲಿದ್ದಾನೆ. ಹಾಗಾದರೆ ನೀನು ಆಶಾವಾದಿಯಾಗಿ ಹುಟ್ಟಿನಿಂದ ಪ್ರತಿಕೂಲವಾದದ್ದನ್ನು ಪೌರುಷದಿಂದ ಪ್ರಯತ್ನದಿಂದ ಪರಿವರ್ತನೆ ಮಾಡುವಾಗ ಮಧ್ಯಂತರದಲ್ಲಿ ಪರಿಭವದಂತೆ ಕಂಡದ್ದನ್ನು ಶಾಶ್ವತ ಅಂತ ತಿಳಿಯಬೇಕಾಗಿಲ್ಲ. ಹಾಗಾದರೆ ಸಂಜಯ ಎಲ್ಲವೋ ಸಂಜಯ ಎಲ್ಲವೋ ಸಂಜಯ ಕೇಳು ಕಟ್ಟಿಕೊಂಡು ಪಾಟು ತನ್ನಯರನ್ನು ನಾಡೆ ಎಲ್ಲವೋ ಸಂಜಯ ಕೇಳು ಏನ ಬೇಡಲಿ ನಿನಗೆ ಏನ ಬೇಡಲಿ ನಿರಾಶೆ ಅಸಹಾಯಕತೆಯ ಮಾತುಗಳನ್ನು ನೀನಾಡಬೇಕಾದರೆ ನನ್ನ ಕೈಯಲ್ಲಿದ್ದ ಗದಾದಂಡ ಧರಾತಲಕ್ಕೆ ಜಾರಬೇಕಾಗಿತ್ತು. ಎಲ್ಲವೋ ಸಂಜಯ ಕೇಳು. ಒಳಗೆ ಇನ್ನೂ ಜಾಗೃತ ಅವಸ್ಥೆಯಲ್ಲಿರುವ ಆತ್ಮವಿಶ್ವಾಸದ ಪ್ರತೀಕವಾದ ವಿಕ್ರಮದ ವಿಸ್ಫುಲಿಂಗ ಇಲ್ಲಿ ಜ್ವಲಿಸುವ ಹಾಗೆ ಮಾಡ್ತೇನೆ ಅಂತ ಅಖಂಡ ಆತ್ಮವಿಶ್ವಾಸ ಹೊಂದಿದ ಕೌರವನಾಡುವ ಪ್ರತಿಜ್ಞಾಬದ್ಧತೆಯ ಭರವಸೆಯ ಮಾತುಗಳನ್ನು ಕೇಳು. ಏನದು? ಪಾಂಡುತನೆಯರನ್ನು ಹಗೆಗಳಾಗಿ ಹೊಂದಿದ ನಾನು ಅವರ ತಂತ್ರಕ್ಕೋ ಪ್ರತಿತಂತ್ರಕ್ಕೋ ಕೌಟಿಲ್ಯಕ್ಕೋ ಶರಣಾಗತನಾಗಿ ಪೌರುಷ ವಿಹೀನನಾಗಿ ಷಂಡನಂತೆ ಶರಣಾಗುವುದಕ್ಕೆ ಹೊರಟದ್ದಲ್ಲ. ಮತ್ತಿನ್ನೇನು? ಪಾಂಡವರಲ್ಲಿ ಪ್ರತೀಕಾರವನ್ನು ಸಾಧಿಸ್ತಾ ಪ್ರತಿಕೂಲವಾದಂತಹ ವಿಧಿಯನ್ನು ಅನುಕೂಲಕರವಾಗಿ ಪರಿವರ್ತಿಸುವುದಕ್ಕೆ ಸುಸಂಧಿಯನ್ನು ಸುಸಮಯವನ್ನು ಸುಗಳಿಗೆಯನ್ನು ಕಾಯ್ತಾ ಇದ್ದೇನೆ. ಅದು ಬಂತು ಅಂತಾದ್ರೆ ಧನ್ಯವಾದವಾಗಿ ಕುರುಧಾರಿಣಿಯಲ್ಲಿ ಶವಗಳ ಪರ್ವತವನ್ನು ನಿರ್ಮಿಸಿದ ಮರುತಸೂನು ಭೀಮಸೇನ. ಅವನ ರವ ಕೇಳಿಸ್ತದೆ. ಮರೆಯಲಿ ಅವನ ವೀರವಾಣಿ. ಚಿಂತಿಸಬೇಡ ನೀನು. ಸುಗಳಿಗೆ ಸಿದ್ಧಿಸಿದ ವೇಳೆಯಲ್ಲಿ ಇದೇ ಗದಾದಂಡದಿಂದ ಅವನ ವಕ್ಷಸ್ಥಳವನ್ನು ದೂರನಿರಿಸಿ ಆಳಿದಂತಹ ನನ್ನ ತಮ್ಮಂದಿರನ್ನು ಅವನ ಉರವನ್ನು ಬಗೆದು ಹೊರ ತೆಗೆಯದಿದ್ದರೆ ಧೃತರಾಷ್ಟ್ರನಂದನನ್ನೆಲ್ಲ ನೆನಪಿಟ್ಟುಕೋ. ಸತ್ತ ತಮ್ಮಂದಿರನ್ನು ಬದುಕಿಸುವುದಕ್ಕೆ ಯಕ್ಷನಿಗುತ್ತರಿಸಿದ ಧರ್ಮರಾಯನಿಗೊಬ್ಬನಿಗೆ ಮಾತ್ರ ಸಾಧ್ಯ ಅಲ್ಲ. ದುರ್ವಾಸ ಮಹರ್ಷಿಗಳ ಅನುಗ್ರಹ ವಿಶೇಷ ಹೊಂದಿದ ಕೌರವನಿಗೂ ಸಾಧ್ಯ. ತೋರಿಕೊಡ್ತೇನೆ. ಆದರೆ ಅರ್ಜುನ ಇದ್ದಾನಲ್ಲ, ಕರ್ಣನನ್ನು ಪರಾಕ್ರಮದ ಪ್ರತಿಮೂರ್ತಿಯಂತಿರುವಂತಹ ಪ್ರತಿಸೂರ್ಯನಾಗಿ ವಿರಾಜಿತನಾದ
ಸೂರ್ಯ ಉಪಾಸನೆಯಿಂದ ತನ್ನ ಮಗನಂತೆ ಸೂರ್ಯನಿಂದ ಪಾಲಿತನಾಗಿದ್ದ ಕರ್ಣ ಪ್ರಬಲ ಸೂರ್ಯೋಪಾಸಕ, ಪರಾಕ್ರಮ ಸೂರ್ಯನಾಗಿ ಮೆರೆಯುತ್ತಾ ಇರುವಾಗ ಎಲ್ಲೋ ಒಂದು ರಥ ಹುದುಗಿದ ಮೋಡ ಅಡ್ಡ ಬಂತು ಎಂಬ ಕಾಲದಲ್ಲಿ ಆ ಮೋಡವನ್ನೇ ಮರೆಯಾಗಿಸಿಕೊಂಡು ತನ್ನ ಬಾಣವನ್ನೆದರೆಡೆಯಿಂದ ಒಳಸರಿಸಿ ಅವನ ಹಸುವನ್ನು ಹೀರಿದಂತಹ ಪಾರ್ಥ ನರನಶಿರವನ್ನು ತೊರೆದು ಅವನಿಗೊದಗಿದ ಹರಿಭ ಆ ಸೋಲು, ಆ ವ್ಯಥೆ ಅದನ್ನು ನೀಗದೇ ಇದ್ದರೆ ನಾ ಕರ್ಣಮಿತ್ರನಾದ ಸುಯೋಧನನಲ್ಲ. ಚಿಂತೆ ಮಾಡಬೇಡ, ಆ ಪ್ರಯತ್ನದಲ್ಲೇ ಇದ್ದೇನೆ. ನಿನ್ನ ಆಶಾವಾದಕ್ಕೆ ಪ್ರಾಯದ ಪರಿಮಿತಿಯನ್ನು ಗಣಿಸದೆ ಶರಣು ಹೇಳ್ತೇನೆ. ಇಷ್ಟು ಉಜ್ವಲವಾದ, ಇಷ್ಟು ಸಶಕ್ತವಾದ, ಇಷ್ಟು ಭರವಸಾದಾಯಕವಾದ ಮಾತನ್ನು ಈಗಲೂ ನೀನು ಆಡ್ತೀಯಲ್ಲ. ಭೂತದ ಭರವಸೆಗಳೆಲ್ಲ ಕುಂಟುಗಾಲಿನಲ್ಲಿ ನಿಲ್ಲುತ್ತಾ ವರ್ತಮಾನದಲ್ಲಿ ಆ ಕುಂಟುಗಾಲು ನೆಲಕ್ಕೆ ಬೀಳುವ ಮಟ್ಟಕ್ಕೆ ಧರಾಶಾಯಿಯಾದ ಮೇಲೆ ನಾಳೆಯ ಬಗ್ಗೆ ಉಜ್ವಲವಾದ ಅಭಿಮಾನ ಧನದ ಸ್ಥಿತಿಯ ಕನಸು ಹೊಂದಿದ್ಯಲ್ಲ. ಈ ನಾಳೆ ಇದ್ರಲ್ವೇ ಪ್ರಭುವೇ ಇದನ್ನು ಮಾಡುವುದು ನೀನು. ನಿನ್ನ ಪಾಲಿಗೆ ಅನಿಶ್ಚಿತ, ಆತಂಕಕಾರಿ, ಸಂದಿಗ್ಧ ಅಂತ ಆದರೆ ಹೇಗೆ ಪ್ರಭು ಇದನ್ನು ಸಾಧಿಸುವೆ ನೀನು? ನಾಳೆ ಉಂಟು ಅಂತ ಆಡಿದೆ, ಎಲ್ಲುಂಟು ಹೇಗುಂಟು ಅಂತ ನೀ ಮತ್ತೆ ಮತ್ತೆ ಕೇಳಿದರೆ ಈಗ ಹೇಳಲೇಬೇಕಾ? ಇಲ್ಲೇ ಉಂಟು, ಹೇಳಲೇಬೇಕಾ? ಹತ್ತಿರವ ಆಡು ಪ್ರಭುವೆ. ಇಲ್ಲಿ ಒಂದು ಇಲ್ಲಿಗೆ ತಾಮಿ ಕೌರವನ ಪ್ರಾಪ್ತಿ ಅಷ್ಟು ದುರ್ಬಲವಾಗಿಲ್ಲ ಸಂಜಯ. ಶರತಲ್ಪದಲ್ಲಿ ಆಚಾರ್ಯ ಭೀಷ್ಮರು ಪವಡಿಸುವಂತೆ ಮಾಡಿದ್ದರಿಂದ ಗೆದ್ದೆವೆಂದು ಬೀಗಿದ ಪಾಂಡವರ ಭ್ರಮೆಯನ್ನು ಕಳಚುವಂತೆ ಈ ಕೌರವನ ಕಿವಿಯಲ್ಲಿ ಆಚಾರ್ಯವಾಣಿ ಮೊಳಗುತ್ತಾ ಉಂಟು. ಹೌದೇ? ಜಲಸ್ತಂಭನದ ಮಂತ್ರ ಶಿವ ಶಿವ ಪುನಸ್ಮರಣೆಗೆ ಒಳಗಾಗುತ್ತಾ ಉಂಟು. ಪಾಂಡವರ ಪರಾಕ್ರಮ ಪ್ರವಾಹದ ಸ್ತಂಭನಕ್ಕೆ, ಪಾಂಡವರ ಶೌರ್ಯ ವಹಿನಿಯ ಸ್ತಂಭನಕ್ಕೆ ಜಲಸ್ತಂಭನವೇ ಪರ್ಯಾಯ. ಗಂಗಾ ಭವಾನಿಯ ಸೂನು ದ್ವೈಪಾಯನ ವಾರಿಯ ತಳದಲ್ಲಿ ಕುಳಿತರೂ ಉಸಿರಾಡುವಂತೆ ತನ್ನ ಮೊಮ್ಮಗನನ್ನು ಬದುಕಿಸುವುದಕ್ಕೆ ಬೇಕಾದ ವಿದ್ಯಾಸಿದ್ಧಿಗೆ ಉಪದೇಶ ಮಾಡಿದ್ದಾನೆ. ನಿನ್ನಲ್ಲಿ ಮಾತ್ರ ಇರಲಿ. ಹೇಳು ಪ್ರಭುವೆ. ಹುದುಗಿರ್ತೇನೆ. ಎಲ್ಲಿ? ದ್ವೈಪಾಯನ ಸರೋವರದಲ್ಲಿ. ಹೌದೇ? ಅರಿಗಳು ತಿಳಿಯದಂದದಲ್ಲಿ. ಯಾಕೆ ಅಂದರೆ ಅಲ್ಲೇ ಇದ್ದು ಒಂದಷ್ಟು ಜಪ ಮಾಡಬೇಕಾಗಿದೆ, ತಪಿಸಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ, ಇಂದನ್ನು ಉತ್ತರಿಸಬೇಕಾಗಿದೆ, ನಾಳೆಯನ್ನೆದುರುಗೊಳ್ಳಬೇಕಾಗಿದೆ. ಕತ್ತಲು ಮಸುಕಾದ ಕಾಲದಲ್ಲಿ, ಕಾರ್ಯತಂತ್ರ ಅಸ್ಪಷ್ಟ ಇದ್ದ ವೇಳೆಯಲ್ಲಿ ಮರಳಿ ಶಕ್ತಿಯನ್ನೊಗ್ಗೂಡಿಸಿ ಮಂತ್ರಬಲದಿಂದ, ತಂತ್ರಬಲದಿಂದ, ಭುಜಬಲದಿಂದ ಎದ್ದು ನಿಲ್ಲುವ ಸುಯೋಧನನನ್ನು ಕಾಣಬೇಕಾದರೆ ಅಲ್ಪಕಾಲವ ಕಣ್ಮರೆಯಾದದ್ದನ್ನು ನೀವೆಲ್ಲ ಸಹಿಸಬೇಕಾಗ್ತದೆ. ಸಾಹಸಿಯಾದ ಬ್ರಹ್ಮನ ಮೊಮ್ಮಗನಾದ ರಾವಣನು ನಿಲುಗಡೆ ಇದು ಅಂತ 5 ಸಲ ಆಡಿದ ಸತ್ಯ. ಅದು ಕೇವಲ ತಾತ್ಕಾಲಿಕವಾದ ನಿಲುಗಡೆ. ಹಾಗಾದರೆ ಮುಂದೆ ಇರುವುದು ಮಹತ್ಕಾರ್ಯವನ್ನು ಸಾಧಿಸುವ ಉಜ್ವಲ ಭವಿಷ್ಯದ ಜೊತೆಗಿನ ಅನುಸಂಧಾನದ ಮೆರವಣಿಗೆ ನಾಳೆ ಅಂತ ಅರ್ಥ. ಸತ್ಯವೇ? ಆದರೆ ಪ್ರಭುವೇ, ಏನು? ನಾನು ಅಷ್ಟಕ್ಕೆ ಬಂದವನಲ್ಲ. ಮತ್ತೆ ವಯೋವೃದ್ಧನಾಗಿ ಇಲ್ಲಿಯವರೆಗೆ ರಣವೃತ್ತಾಂತದ ನಿನ್ನ ವಿಜಯದ ಭಾಗಶಃ ವಾರ್ತೆಗಳನ್ನು ಕೇಳಿ ಸುಖಿಸಿ ಶಕುನಿಯ ಪತನ ನಂತರದಲ್ಲಿ ನಿನಗೊದಗಿದ ಈ ದಾರುಣವಾದ ಸ್ಥಿತಿಯನ್ನು ಗಮನಿಸಿ ಅಂಗೈಯ ಅಂಚಿನಿಂದ ಆಚೆಗೆ ಜಾರಿ ಹೋದ ನಿನ್ನ ಇರವನ್ನು ತಿಳಿಯುವ ತೀವ್ರ ಭರವಸೆಯನ್ನು ಹೊಂದಿ ನಿನ್ನ ಅಪ್ಪಯ್ಯ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ಅವರಿಗೆ ಏನು ಅಂತ ನಾನು ಹೇಳಿ, ಆ ಬಳಿಕ ನಿನ್ನ ತಾಯಿ ವಿಹುವಲ ಚಿತ್ತೆಯಾಗಿದ್ದಾಳೆ. ಅವಳ ಬಸುರಿನಲ್ಲಿ ಉಸಿರಾಗಿದ್ದುಕೊಂಡು ಆ ಬಸುರಿಗೆ ಮಹಾಶಕ್ತಿಯನ್ನು ಪ್ರಸಾದಿಸಿ ಆ ಬಸುರಿನ ತೇಜಸ್ಸಿನ ಕಣಗಳಾಗಿ ಕಾಣಿಸಿಕೊಂಡ
ತುಣುಕುಗಳು ಘೃತಭಾಂಡದಲ್ಲಿ ಬೆಳೆದುವು. ಅದರ ಮುಂಚೂಣಿಯ ಶಿರೋನಾಮೆ ಅಂತ ಕರೆಯಲ್ಪಟ್ಟ ಸುಯೋಧನ ಅವ ಹೇಗಿದ್ದಾನೆ ಅಂತ ನಿನ್ನ ತಾಯಿ ಕೇಳಿದರೆ ಏನು ಹೇಳಿ? ನಿನಗಾಗಿ ಬದುಕಿನ ಸರ್ವವನ್ನು ತ್ಯಾಗ ಮಾಡಿ ಔಡುಗಚ್ಚಿ ನಿನ್ನ ಜೊತೆಗಿನ ಪಯಣದಲ್ಲಿ ಕಷ್ಟ ಸಹಿಷ್ಣುತೆಗೆ ಮಾದರಿಯಾಗಿ ಉಳಿದ ನಿನ್ನ ಪತ್ನಿಯಾದಂಥ ಭಾನುಮತಿಗೆ ಏನು ಹೇಳಿ? ಒಡೆಯನಿಗೆ ಮಿಷ್ಟಾನ್ನವನ್ನು ಕೊಡುವಂತ ಯೋಗ ಇನ್ನು ಯಾವಾಗ ಬರ್ತದೆ? ಅವನಿಗಾಗಿ ರತ್ನಗಂಬಳಿಯನ್ನು ಹಾಸುವ ಸುಯೋಗ ಕರಗಳಿಗೆ ಯಾವಾಗ ಲಭ್ಯವಾದೀತು? ಅವನಿಗಾಗಿ ಚಾಮರದಿಂದ ಹಸಿ ಗಾಳಿಯನ್ನು ಬೀಸುವ ಭಾಗ್ಯ ಯಾವಾಗ ಬಂದೀತು ಅಂತ ಪರಿಚಾರಕರು ಕಾಯ್ತಾರೆ. ಅವರಿಗೆಲ್ಲ ಏನು ಹೇಳೋ, ನಾನು ಏನು ಹೇಳಿ? ತಂದೆಗೆ ಧೈರ್ಯವನು ತಾರತಮ್ಯದಿ ಬೀಳು. ತಂದೆಗತಿ ಧೈರ್ಯವನು ತಾರತಮ್ಯದಿ ಬೀಳು. ಇಂದು ಜನನಿಗೆ ದೃಢದೊಡಿನಿದಲ್ಲ ತಿಳಿದು. ತರುಣಿಗತಿ ಧೈರ್ಯವನ್ನು ತಳುವದಿರೇ ನೀನು. ಅರಮನೆಯ ಜನಕ್ಕೆಲ್ಲ ಅರುಗು ಭಾಷೆಯನು ಸಂಜಯ ಸುಜ್ಞಾನಿಗಳಾದ ನನ್ನ ತಂದೆ ಧೃತರಾಷ್ಟ್ರ ಭೂಪತಿಗಳು ಪುತ್ರ ಸಂತಾನವಂದಾಗ ವ್ಯಾಮೋಹ ವಿವಶರಾಗುತ್ತಾರೆ. ನಾನೂ ಬಲ್ಲೆ, ನೀನೂ ಬಲ್ಲೆ, ತಪ್ಪಲ್ಲ. ಆದ್ದರಿಂದಲೇ ಅರಿತ ಜ್ಞಾನದ ಪ್ರಮಾಣ ಎಷ್ಟಿದ್ದರೂ ಮಗನೆಂಬ ಮರುಕದಿಂದ ಅವರು ಬಾಧಿತರಾಗದಂತೆ ತಾರತಮ್ಯ ಜ್ಞಾನ ಇದ್ದವನಾಗಿ ಅವರಿಗೆ ಹೇಗೆ ಹೇಳಿದರೆ ವಿಷಯ ಮನವರಿಕೆ ಮಾಡಿಸಬಹುದೋ ವಿಷಯವನ್ನು ಆ ವಿಧಾನದಲ್ಲಿ ಹೇಳು. ಹೇಳಬಲ್ಲೆ ಹೇಳಬಲ್ಲೆ. ಹಾಗೆ ಅಂತ ತಾಯಿಗೆ ಹೇಳುವಾಗ ಅಳುಕಬೇಡ. ಹೇಗೆ? ರಣಕಣಕ್ಕೆ ಹೊರಟ ನಾನು ಗೆಲ್ಲಬೇಕಮ್ಮ, ಆಶೀರ್ವಾದ ಮಾಡು ಅಂದಾಗ ಧೀರವನಿತೆಯಾದ ಕ್ಷತ್ರಿಯಾಣಿಯಾದ ಗಾಂಧಾರಿ ದೇವಿ ಹೇಳಿದ್ದು ಯಥೋ ಧರ್ಮಸ್ತಥೋ ಜಯ ಅಂತ. ಮಗನಾದ ನೀ ಗೆಲ್ಲು ಅಂತಾಡಲಿಲ್ಲ, ಧರ್ಮ ಇದ್ದಲ್ಲಿ ಗೆಲುವು ಬರ್ತದೆ, ಅದನ್ನು ಧರ್ಮದ ಗೆಲುವು ಅಂತ ಸ್ವೀಕರಿಸುವುದಕ್ಕೆ ನಾ ಸಿದ್ಧಳಿದ್ದೇನೆ ಅಂತ ಹೇಳಿದ ಧೀರವನಿತೆ ಯಾಕೆ? ನಿನ್ನ ಜೀವ ಧರ್ಮ, ನಿನ್ನ ಜೀವನ ಧರ್ಮ. ಇಂದ ಜನನಿಗೆ ದೃಢದೊಳಿನಿತೆಲ್ಲ ತಿಳುವು. ಇಷ್ಟನ್ನು ಹೀಗೆ ಹೇಳಬಹುದು. ಹೇಳ್ತೇನೆ, ಗುಂಡಿಗೆ ಗಟ್ಟಿ ಮಾಡಿ ಹೇಳ್ತೇನೆ. ವನಿತೆಯಾದ ಭಾನುಮತಿ ಇದೆ. ಹೇಗೆ ಹೇಳಿ? ಹೇಗೆ ಹೇಳಿ? ನನ್ನಲ್ಲಿದ್ದ ದುರ್ಗುಣಗಳನ್ನು ಅರಿತರು ನನ್ನನ್ನು ಪುರುಷ ರತ್ನ ಅಂತಲೇ ಕಳೆದವಳು. ಈ ಹುಟ್ಟುವ ಪ್ರಪಂಚದಲ್ಲಿ ಹುಟ್ಟಿದ್ದರಲ್ಲಿ ಶ್ರೇಷ್ಠವಾದದ್ದಕ್ಕೆ ರತ್ನ ಅಂತ ವಿಶೇಷಣ ಉತ್ತರ ಪದವಾಗಿ ಸೇರ್ತದೆ. ಪ್ರತಿದಿನ ಅರಮನೆಯ ಕಂಬಗಳ ಮಧ್ಯೆ ಹೋಗಿ ಆ ಮಾಂಗಲ್ಯವನ್ನು ಯಾರು ಕಾಣದ ಹಾಗೆ ಒತ್ತಿಕೊಳ್ಳುವುದನ್ನು ಕಂಡು ಎಷ್ಟು ಸಲ ಈ ಮುದಿ ಜೀವ ಹತ್ತಿದೆ ಬಲ್ಲಯ್ಯ ಸುಯೋಧನ. ಪೌರುಷದಿಂದ ಮೆರೆದಾಡಿದಂತಹ ಸುಯೋಧನ ಮರಳಿ ಬರುವಾಗ ನಿನ್ನ ಸಿಂಧೂರದ ಕಾಂತಿಯನ್ನು ಹೆಚ್ಚಿಸಿಕೊಂಡು ಬರ್ತಾನೆ ಅಂತ ಹೇಳು. ಆಗಲಿ ಆಗಲಿ. ಅರಮನೆಯ ಪರಿಜನರು ಪುರಜನರು ಅವರಿಗೆ ಹತಾಶೆ ಬೇಡ. ಅನುಕೂಲ ಸಿಂಧು ನ್ಯಾಯೇನ. ಬಲ ಇರುವಾಗ ಬೇಕಾದ ಪಂಥ ಪೌರುಷದ ಮಾತಾಡಿದ, ಬಲಹೀನನಾದಾಗ ಬದುಕುವ ದಾರಿ ಹಿಡಿದ ಅಂತವರು ತಿಳಿಯುವುದು ಬೇಡ. ಮತ್ತೆ ಪಂಥದ ಮಾತು ಬರುವುದಿದ್ದರೆ ಗೆದ್ದು ಪಾಂಡವರ ಎದೆ ಮೆಟ್ಟಿದ ಕೌರವ ಬಂದು ಪೀಠಾರೋಹಣ ಮಾಡ್ತಾನೆ ಅಂತಾಡು. ಕಾಣುವ ಯೋಗ ನನ್ನ ಪ್ರಜೆಗಳಿಗೆ ಉಂಟು ಅಂತಾದರೆ ಅಂತಹ ಸತ್ಪ್ರಜೆಗಳಿಗೆ ಪ್ರಭುವಾಗುವ ದಿವ್ಯಾರ್ಹತೆ ನನಗುಂಟು ಅಂತಾದರೆ ನನಗೆ ಹಾಸಾಗಿ ಪಾಂಡವರುಗಳ ಹೆಣ ಇರ್ತದೆ. ಈ ಪಂಥದ ಮಾತನ್ನಾಡು ಸಂಜಯ. ಹೋಗು ಪ್ರಭುವೇ. ಚಲದಂಕ ಮಲ್ಲ ಯಾರು ಅಂತ ಕೇಳಿದರೆ ಜ್ವಲಂತ ಜೀವಂತ ದೃಷ್ಟಾಂತ ನೀನಾಗಿದ್ದೆ. ಈಗ ಒಬ್ಬನೇ ವ್ಯಕ್ತಿ ಎರಡು ಉದಾಹರಣೆ ಆಗುತ್ತಾನೆ. ಎರಡು ಧ್ರುವಗಳದು. ಒಂದು ಧ್ರುವ ಚಲದಂಕ ಮಲ್ಲನಾಗಿ ಬದುಕುವಂತಹ ಜೀವ ವ್ಯಾಮೋಹಿ ಜೀವಪರ ಕಾಳಜಿ ಉಳ್ಳಂಥ ವ್ಯಕ್ತಿತ್ವದ ಭೌಮ ಸ್ವರೂಪ. ಅದಾದ ಮೇಲೆ ಇನ್ನೊಂದು ಧ್ರುವ ಆಶಾದಾಯಕತ್ವ. ಪಾತ್ರೆಯಲ್ಲಿ ಅರ್ಧ ನೀರು ತುಂಬಿದಾಗ ಅರ್ಧ ತುಂಬಿದೆ ಇನ್ನು ತುಂಬೀತು ಅಂತ ಹೇಳುವ ಆಶಾ ಜೀವನ ಉಂಟಲ್ಲ. ಆಡುವುದು ಸುಲಭ, ಬೇರೆಯವರಿಗೆ ಬೋಧಿಸುವುದು ಸುಲಭ, ಸ್ವಜೀವನದಲ್ಲಿ ಅದನ್ನು ಅಳವಡಿಸುವುದು ಕಷ್ಟ. ಈ ಧ್ರುವದಲ್ಲೂ ನೀನು ಗೆದ್ದೆ ಪ್ರಭುವೆ. ಎರಡೆರಡು ನೆಲೆಗೆ ಪಾಂಡವರಿಗೆ
ಆ ಪಾಂಡವರಿಗೆ ಸಾಧ್ಯವಾಗದ ಎರಡೆರಡು ನೆಲೆಗಳಿಗೆ ನೀನು ಸ್ವಯಂ ಅಧಿಪತಿಯಾದೆ. ಯಾರಿಗೆ ಅಭಿಷೇಚನ ಆಗಿತ್ತೋ, ಬೆರಳಲ್ಲಿ ಯವರಾಜ್ಯಾಭಿಷೇಚನದ ಮುದ್ರಿಕೆ ಇತ್ತೋ, ಅವನಿಗೆ ಇಲ್ಲಿಯವರೆಗೆ ಇನ್ನು ಆಳ್ವಿಕೆ ಅಸಂಭವ, ಸಂದಿಗ್ಧ ಅಂತ ಕನಸು ಮಾತ್ರ. ಅದು ಇಲ್ಲದ ನೀನು ಆಳ್ವಿಕೆ ಮಾಡಿದ್ದಿ. ಪಾಂಡವರಿಗೆ ಇನ್ನೂ ಕೆಲವೊಮ್ಮೆ ಭರವಸೆ ಇಲ್ಲ, ಸುಯೋಧನ ಒಬ್ಬ ಉಳಿದ್ರೆ ಏನನ್ನಾದರೂ ಮಾಡಿಬಿಟ್ಟಾನೋ. ಆದರೆ ಈಗ ನೀನು ಅದನ್ನೂ ಮೀರಿದ ಆಶಾವಾದಿಯಾಗಿ ಕಾಣಿಸ್ತಿ. ನಾನೊಬ್ಬನಿದ್ರೆ ಎಲ್ಲವನ್ನು ಸಾಧಿಸ್ತೇನೆ. ಸಂಜಯ, ಈ ಕಾಲದಲ್ಲಿ ಹೊರಟು ನಿಂತ ನಿನ್ನಲ್ಲಿ ಕೊನೆಯದಾಗಿ ಒಂದು ಮಾತು. ರಣವರ್ತಮಾನ ನೀನು ಹೇಳಿದಂತೆ ಲೋಕ ತಿಳಿಯುತ್ತದೆ, ನನ್ನ ಅಪ್ಪನನ್ನೊಳಗೊಂಡು. ಕುರುಕ್ಷೇತ್ರದ ಕೌರವ ನೀನು ಹೋಗಿ ಊರಿನಲ್ಲಿ ನನ್ನ ವರ್ತಮಾನ ಹೇಳಿದ ಮೇಲೆ ಕಲಿ ಕೌರವನಾಗುತ್ತಾನೆ. ಎರಡರ್ಥ ಉಂಟು. ಕೌರವನ ದೋಷಗಳನ್ನೇ ಹೇಳಿದರೆ ದೋಷಕ್ಕೂ ಕಲಿ ಅಂತ ಆಡುವುದು. ದೋಷ ಇದ್ದ ಕೌರವ ಕಲಿ ಕೌರವ. ಕೌರವನ ಪರಾಕ್ರಮವನ್ನು ಛಲವನ್ನೇ ಸಾರಿದರೆ ಆಗಲೂ ಕಲಿ ಕೌರವ ಅಂತಾಗುತ್ತಾನೆ. ಕೌರವ ಕುರುಧರೆಯಲ್ಲಿ ಕುರುಕ್ಷೇತ್ರದಲ್ಲಿ ಯಾವ ಕಲಿಯಾಗಬೇಕು ಅಂತ ಸಂಜಯನ ಆಯ್ಕೆಗೆ ಬಿಟ್ಟಿದ್ದೇನೆ. ಎಳೆಯ ಮಗುವಾಗಿದ್ದಾಗ ಕೊಳೆ ತೊಳೆದಿದ್ದೇನೆ, ಕೊಳೆಯನ್ನು ಮೈಗೆ ಅಂಟಿಸಿದ್ದೇನೆ. ಈಗ ನಮ್ಮವರದ್ದೇ ಆದ ರಕ್ತ ನಿನ್ನ ಕವಚಕ್ಕೆ ಅಂಟಿದ್ರು ಇದು ಕೊಳೆ ಆಗುವುದಿಲ್ಲ ನನಗೆ. ಒಮ್ಮೆ ಈ ಮುದಿ ಮೈಗೆ ನಿನ್ನ ಭರವಸಾದಾಯಕವಾದಂಥ ತೋಳಿನ ಬಲದಿಂದ ಒಂದು ಅಪ್ಪುಗೆ ಇರಲಿ ಒಡೆಯ, ಹೋಗಿ ಬರ್ತೇನೆ ಸುಯೋಧನ, ಹೋಗಿ ಬರ್ತೇನೆ.